ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗ್ಲೋರ್ ಅಂಡ್ ಉಡುಪಿ ಮಣಿಪಾಲ್ ಮೇನ್ ರೋಡ್, ಉಡುಪಿ. ಹಾಯ್ ನಮಸ್ತೆ. ಕರೆಂಟ್ ಅಫೈರ್ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಸ್ವಾಗತ. ನಾನು ಶ್ರೀಕಾಂತ್ ಶೆಟ್ಟಿ. ಎಂದಿನಂತೆ ರಾಜ್ಯದಲ್ಲಿ ಈ ಬಾರಿ ಕೂಡ ಚಳಿಗಾಲದ ಅಧಿವೇಶನ 10 ದಿನಗಳ ಅವಧಿಗೆ ಆರಂಭಗೊಂಡಿರುವಂಥದ್ದು ಇವತ್ತು. ಆದರೆ ನಾಳೆ BJPಯಿಂದ ಈ ಒಂದು ಅಧಿವೇಶನ ಮುತ್ತಿಗೆಯನ್ನು ಎದುರಿಸಲಿಕ್ಕಿದೆ. KS ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ, ನಾವು ಅಧಿವೇಶನಕ್ಕೆ ಮುತ್ತಿಗೆಯನ್ನು ಹಾಕ್ತೇವೆ, ರಾಜ್ಯದ ಜನರನ್ನು ಜಾತಿಗಳಲ್ಲಿ ವಿಭಜಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ, ರೈತರ ಆತ್ಮಹತ್ಯೆಯ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ, ಹನುಮಂತ ಆಂಜನೇಯ ಅವರ ಪ್ರಕರಣದ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ, ಎಲ್ಲೋ ಒಂದು ಕಡೆಯಲ್ಲಿ ಬಾಕಿ ಉಳಿದಿರತಕ್ಕಂಥ ಹಲವಾರು ಅಭಿವೃದ್ಧಿ ವಿಚಾರಗಳಲ್ಲಿ ಚರ್ಚೆ ಆಗ್ತಾ ಇಲ್ಲ, ಅನಗತ್ಯವಾಗಿ ಎಲ್ಲೋ ಒಂದು ಕಡೆಯಲ್ಲಿ ಅಸಹಿಷ್ಣುತೆಯ ಬಗ್ಗೆ ಚರ್ಚೆ ಆಗ್ತಾ ಇದೆ ಮತ್ತು ಎಲ್ಲೋ ಒಂದು ಕಡೆಯಲ್ಲಿ ವಿವಾದವನ್ನು ಸೃಷ್ಟಿಸತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರವೇ ಮುಂದೆ ನಿಂತು ಮಾಡ್ತಾ ಇದೆ ಅನ್ನುವಂಥ ಆರೋಪವನ್ನು KS ಈಶ್ವರಪ್ಪನವರು ಮಾಡಿರುವಂಥದ್ದು. ಅದೇ ರೀತಿಯಾಗಿ ಮೌಢ್ಯ ನಿಷೇಧ ಕಾನೂನನ್ನು ಈ ಬಾರಿ ಜಾರಿಗೆ ತಂದೇ ತರ್ತೀವಿ ಅನ್ನುವಂಥ ಮಾತನ್ನು DB ಜಯಚಂದ್ರ ಅವರು ಕೂಡ ಹೇಳಿರುವಂಥದ್ದು. ಎಲ್ಲೋ ಒಂದು ಕಡೆಯಲ್ಲಿ ಇಡೀ ಅಧಿವೇಶನದ ಮೇಲೆ ಒಂದು ರೀತಿಯಲ್ಲಿ ಇದರ ಮೇಲೆ ಒಂದು ಕಳಂಕವನ್ನು ಅಥವಾ ಒಂದು ರೀತಿಯಲ್ಲಿ ಸಂಘರ್ಷವನ್ನು, ವಿವಾದವನ್ನು ಹುಟ್ಟುಹಾಕುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಇದರ ಬಗ್ಗೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಈಗಾಗಲೇ ತಮ್ಮ ಮಧ್ಯದಲ್ಲಿ ಒಂದಷ್ಟು ಚರ್ಚೆಯನ್ನು ಮಾಡಿಕೊಂಡಿದ್ದೇವೆ. ಯಾವ ರೀತಿಯಲ್ಲಿ ಎದುರಿಸಬೇಕು, ಯಾವೆಲ್ಲ ಪ್ರಶ್ನೆಗಳನ್ನು ಈ ಬಾರಿಯ ವಿಧಾನಮಂಡಲ ಅಧಿವೇಶನದಲ್ಲಿ ಮಂಡನೆ ಮಾಡಬೇಕು, ಅದಕ್ಕೆ ಪ್ರತಿತಂತ್ರಗಳನ್ನು ಯಾವ ರೀತಿ ತಯಾರಿಸಬೇಕು, ಎಲ್ಲ ಸಿದ್ಧತೆಗಳು ಕೂಡ ಒಂದು ಮಟ್ಟದಲ್ಲಿ ಆಗಿದೆ ಅಂತ ಹೇಳ್ಬೋದು. ಈ ಬಾರಿಯ ಅಧಿವೇಶನ ನಿಜವಾಗಿ ಕೂಡ ಯಶಸ್ವಿ ಆಗಬೇಕಿದ್ರೆ ಅಲ್ಲಿ ಯಾವ ವಿಚಾರಗಳು ಚರ್ಚೆ ಆಗಬೇಕು, ರಾಜ್ಯದ ಹಿತದೃಷ್ಟಿಯಿಂದ ಯಾವೆಲ್ಲ ಸಂಗತಿಗಳು ಈ ಬಾರಿಯ ವಿಧಾನಮಂಡಲ ಅಧಿವೇಶನದಲ್ಲಿ ಒಂದು ಮಸೂದೆಗಳ ರೂಪದಲ್ಲಿ ಪಾಸ್ ಆಗಬೇಕಾಗಿದೆ, ಇದರ ಬಗ್ಗೆ ನಾವು ಚರ್ಚೆಯನ್ನು ಮಾಡಬೇಕಾಗಿದೆ. ನಮ್ಮೊಂದಿಗೆ 3 ವಿಶೇಷ ಅತಿಥಿಗಳಿದ್ದಾರೆ. ಮೊದಲನೇದಾಗಿ BJPಯಿಂದ ಮಠ ರತ್ನಾಕರ್ ಹೆಗಡೆ ಅವರಿದ್ದಾರೆ, ಕಾಂಗ್ರೆಸ್ನಿಂದ ಜನಾರ್ದನ ಭಂಡಾರ್ಕರ್ ಅವರಿದ್ದಾರೆ ಮತ್ತು ಯುವ ರಾಜಕೀಯ ವಿಶ್ಲೇಷಕರಾದ ಶ್ರೀರಾಜ್ ಗುಡಿ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಗುಡಿ ಅವರಲ್ಲಿ ನಾನು ಮೊದಲು ಕೇಳಬೇಕು, ಈ ಬಾರಿ ಅಧಿವೇಶನಕ್ಕೆ ಮುತ್ತಿಗೆಯ ಭೀತಿ, ಅಂದರೆ ಮುತ್ತಿಗೆ ಹಾಕ್ತೇವೆ ಅಥವಾ ಅದನ್ನು ಎಲ್ಲೊಂದು ಕಡೆ ಅಧಿವೇಶನ ನಡೆಯೋದಕ್ಕೆ ಬಿಡೋದಿಲ್ಲ, ಈ ರೀತಿಯಾದಂಥ ಬೆದರಿಕೆಗಳು BJPಯ ಕಡೆಯಿಂದ ಬರ್ತಾ ಇದೆ. ಓಕೆ, ಇದು ಎಷ್ಟು ಸರಿ ಅಂತ ಅನಿಸ್ತಾ ಇದೆ? ಒಂದು ಆಕ್ಟಿವ್ ಅಪೋಸಿಷನ್ ಪಾರ್ಟಿಯಾಗಿ BJP ಒಂದು ಯಾವುದೇ ಇರಲಿ, ಅದು ಯಾವುದೇ ಪಕ್ಷ ರಾಜಕೀಯ ಅಧಿಕಾರದಲ್ಲಿದ್ದಾಗ ಕೂಡ ಅಪೋಸಿಷನ್ ಪಾರ್ಟಿ ತಂದೆ ಆದಂಥ ಒಂದು ಪ್ರೋ ಆಕ್ಟಿವ್ ರೋಲನ್ನು ತೋರಿಸಬೇಕಾಗತ್ತೆ. ಬಹುಶಃ ಕಳೆದ ಎರಡೂವರೆ ವರ್ಷಗಳ ಅವಧಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಯಾವುದೇ ಪ್ರಮುಖವಾದಂತಹ ವಿಷಯಗಳನ್ನು, ಪ್ರಮುಖವಾದ ಸಂಗತಿಗಳನ್ನು ಪ್ರತಿಪಕ್ಷಗಳ ಕೈಯಲ್ಲಿ ಕೊಟ್ಟಿರಲಿಲ್ಲ. ಈಗ ಕಳೆದ 6-8 ತಿಂಗಳಿಂದ ಏನು ಘಟನೆಗಳು ನಡೀತಾ ಇವೆ ರಾಜ್ಯದಲ್ಲಿ, ಅದು ರೈತರ ಆತ್ಮಹತ್ಯೆಯಿಂದ ಹಿಡಿದುಕೊಂಡು ಈಗಿನ ಮಡಿಕೇರಿ ಗಲಭೆಯವರೆಗೇನು ಕೂಡ ಹಿಡಿದ್ರೆ ಅದೆಲ್ಲಾ ವಿಷಯಗಳು ಕೂಡ ಪ್ರತಿಪಕ್ಷಗಳ ಕೈಗೆ ಸಾಕಷ್ಟು ಅಸ್ತ್ರಗಳನ್ನು ಕೊಟ್ಟಿವೆ. ಅದು ಆಂಜನೇಯ ಇರಬಹುದು ಅಥವಾ ಲೋಕಾಯುಕ್ತ ವಿಷಯಗಳು ಇರಬಹುದು, ಇವೆಲ್ಲವೂ ಕೂಡ. ಸೊ ಹೀಗಾಗಿ ಹಿಂದಿನ ಸಂದರ್ಭಗಳಿಗೆ ಹೋಲಿಸಿದ್ರೆ ಪ್ರತಿಪಕ್ಷಗಳು ಸಾಕಷ್ಟು ಆಕ್ಟಿವ್ ಆಗಿರುವಂತ ಸಂದರ್ಭ ಇದು. ಈ ಹಿಂದೆ ಕಳೆದ ಒಂದು ವರ್ಷ ಬಿಜೆಪಿಯಲ್ಲಿ ಒಂದು ಹೊಸ ಹುರುಪು ಕಾಣ್ತಾ ಇದೆ ಅಂತ ಹೇಳ್ತಾರೆ. ಕೇವಲ BJP ಅಲ್ಲ, ಇವನ್ JDS ನಲ್ಲೂ ಕೂಡ ಕುಮಾರಸ್ವಾಮಿ ಅವರು ರಾಜ್ಯವ್ಯಾಪಿ ಪ್ರವಾಸ ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ಅವರು ಕೂಡ ಮಾಡ್ತಾ ಇದ್ದಾರೆ. ಸ್ವತಃ ದೇವೇಗೌಡರು ಟಿಪ್ಪು ಜಯಂತಿ ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾತಾಡಿರೋದು, 2-3 ಸಂದರ್ಭಗಳಲ್ಲಿ ಅವರು ಮಾತನಾಡಿರೋದು, ಇವೆಲ್ಲ ಸಂಗತಿಗಳನ್ನು ಗಮನಿಸಿದರೆ ಬಹುಶಃ ಎರಡೂ ಪಕ್ಷಗಳು JDS ಮತ್ತು BJP ಕೂಡ ಸಾಕಷ್ಟು ಪ್ರೋ ಆಕ್ಟಿವ್ ಆಗಿ 10 ದಿವಸಗಳಲ್ಲಿ ಮಾಡ್ತಾ ಇರುವಂತದ್ದು ಒಂದು. ಎರಡನೇ ಸಂಗತಿ ಅಂದ್ರೆ ಇಬ್ಬರಿಗೂ ಕೂಡ ಚುನಾವಣೆಗಳು ಎದುರಾಗ್ತಾ ಇದೆ. ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತ್ ಚುನಾವಣೆಗಳು ಬರ್ತಾ ಇದೆ, ಅದಲ್ಲದೆ MLC ಚುನಾವಣೆಗಳು ಕೂಡ ಬರ್ತಾ ಇವೆ. ಸೊ ಇವೆರಡೂ ಇರೋದ್ರಿಂದಾಗಿ ಅಪೋಸಿಷನ್ ಪಾರ್ಟಿಗೂ ಕೂಡ ಇದೊಂದು ನ್ಯೂ ಅಪಾರ್ಚುನಿಟಿ ಟು ಶೋ ಇಟ್ ಸೆಲ್ಫ್. ಸೊ ಆ ಒಂದು ದೃಷ್ಟಿಯಿಂದ ಬಹುಶಃ ಈ 10 ದಿವಸಗಳ ಅಧಿವೇಶನ, ಚಳಿಗಾಲದಲ್ಲಿ ಬಹುಶಃ ಆ ರೀತಿಯಾದಂಥ ಚಳಿ ಇರಲಿಕ್ಕಿಲ್ಲ ಈ ಅಧಿವೇಶನದಲ್ಲಿ ಅಂತ ನನಗೆ ಅನಿಸ್ತದೆ. ಅಂದ್ರೆ ಒಂದು ರೀತಿಯಲ್ಲಿ ಕಾವೇರ್ತಾ ಇದೆ ಅಂತ ತಾವು ಹೇಳ್ತೀವಿ. ಖಂಡಿತ ನೀವೇ ನಮ್ಮಲ್ಲಿ ಕೇಳಬೇಕು, ಯಾಕೆ ನಿಮ್ಮ ಪಕ್ಷ ಈ ಬಾರಿ ಮುತ್ತಿಗೆಯನ್ನು ಹಾಕಬೇಕು ಅಂತ ಹೊರಟಿದೆ? ಒಂದು ರೀತಿಯಲ್ಲಿ ಆರೋಗ್ಯಕರವಾದಂತಹ ಚರ್ಚೆ ಆಗಬೇಕು, ರಾಜ್ಯದ ಹಿತದೃಷ್ಟಿಯಲ್ಲಿ ಒಂದಷ್ಟು ಅಲ್ಲಿ ಕಾನೂನುಗಳು ಅಥವಾ ಒಂದು ರೀತಿಯಲ್ಲಿ ಆ ಯೋಜನೆಗಳು ಹೊರಹೊಮ್ಮಬೇಕು. ಅದು ಬಿಟ್ಟು ಕೇವಲ ಅಲ್ಲಿ ಒಂದು ಜಟಾಪಟಿ ಏನು ನೀವು ಸಂಸತ್ತಿನಲ್ಲಿ ನಡೆದಂತಹ ಒಂದು ಪ್ರಕರಣ ಏನಿದೆ ಅದರ ಪ್ರತಿಕಾರವನ್ನು ಕರ್ನಾಟಕದಲ್ಲಿ ತೆಗೆದುಕೊಳ್ತಾ ಇದ್ದಾರೆ ಹೇಗೆ? ಭಾರತೀಯ ಜನತಾ ಪಕ್ಷ ಒಂದು ವಿಪಕ್ಷವಾಗಿ ತನ್ನ ಕೆಲಸಗಳನ್ನು ಮಾಡ್ತಾ ಇದೆ. ಇವರು ಹೇಳಿದ ಪ್ರಕಾರ
ಸಂಸತ್ನಲ್ಲಿ ಅಧಿವೇಶನ ಮಾಡೋದಕ್ಕೆ ಅವರು ಬಿಡಲಿಲ್ಲ, ಇಲ್ಲಿ ನಿಮಗೆ ಬಿಡೋದಿಲ್ಲ ಯಾವ ಅನ್ನುವಂಥ ಕಾರಣಕ್ಕೂ ಏನಾದ್ರು ಅಧಿವೇಶನ ನಿರ್ಧಾರಗಳಿದೆ? ನಡೀಲೇಬೇಕು ಎನ್ನುವವರು ಮತ್ತು ಆರೋಗ್ಯಕರ ಚರ್ಚೆ ಆಗಬೇಕಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಬೇಕೆಂಬ ಬಗ್ಗೆ ಯಾವತ್ತೂ ಕೂಡ ಬಿಜೆಪಿ ಬೆಂಬಲಿಸ್ತದೆ. ಅಧಿವೇಶನವನ್ನು ಹಾಳು ಮಾಡುವುದು ನಮ್ಮ ಉದ್ದೇಶ ಖಂಡಿತ ಅಲ್ಲ. ಅಧಿವೇಶನದಲ್ಲಿ ಸಮರ್ಪಕವಾಗಿ ನಮ್ಮ ಅವಕಾಶಗಳನ್ನು ಪ್ರತಿಪಕ್ಷಕ್ಕೆ ನೀಡಬೇಕು, ಪ್ರತಿಪಕ್ಷದ ಮಾತುಗಳಿಗೆ ಅಲ್ಲಿ ಕಿವಿಬೇಕು, ಅಥವಾ ಪ್ರತಿಪಕ್ಷವನ್ನು ದಮನ ಮಾಡುವಂಥ ಕೆಲಸಗಳನ್ನು ಮಾಡಬಾರ್ದು. ಇವತ್ತು ಸಿದ್ದರಾಮಯ್ಯವರು ಅವರ ಸರ್ಕಾರ ನಮ್ಮ ಕೈಗಳಿಗೆ ಅಸ್ತ್ರಗಳನ್ನು ಕೊಟ್ಟಿದ್ದಾರೆ. ಆ ಅಸ್ತ್ರಗಳನ್ನು ನಾವು ಉಪಯೋಗ ಮಾಡಲೇಬೇಕಾಗ್ತದೆ. ಯಾಕಂದ್ರೆ ಕೊಟ್ಟ ಕುದುರೆಯನ್ನು ಏರದವ ಶೂರ ಅಲ್ಲ, ಧೀರನೂ ಅಲ್ಲ ಅಂತ ಹೇಳಿದ್ದಾರೆ. ಇವತ್ತು ಅಸ್ತ್ರಗಳು ನಮ್ಮ ಕೈಯಿಂದ ಒಂದರ ಮೇಲೆ ಇವತ್ತು ಹೊಸ ಅಸ್ತ್ರವನ್ನು ಮತ್ತೆ ಕಾನೂನು ಮಂತ್ರಿ ಜಯಚಂದ್ರ ಅವರು ನೀಡಿದ್ದಾರೆ. ಈ ಇವತ್ತು ನೀಡಿದ ಅಸ್ತ್ರ ಜಯಚಂದ್ರ ಅವರು ನಮ್ಮ ಮೂಢನಂಬಿಕೆ ನಿಷೇಧವನ್ನು ಜಾರಿ ತರ್ತೇವೆ ಅಂತ ಹೇಳಿ, ಮೂಢನಂಬಿಕೆಯನ್ನು ನಿಷೇಧ ಮಾಡುವ ಬಗ್ಗೆ ಕೂಡ ಭಾರತೀಯ ಜನತಾ ಪಕ್ಷ ವಿರೋಧ ಇಲ್ಲ. ಆದರೆ ಮೂಢನಂಬಿಕೆಯ ಹೆಸರಿನಲ್ಲಿ ಈ ನೆಲದ ಸಂಸ್ಕೃತಿಯನ್ನ ತಡೆಯುವಂಥ ಪ್ರಯತ್ನ, ಹಾಳುಗಡುವ ಪ್ರಯತ್ನ, ಅಥವಾ ಅದನ್ನು ಆಚರಣೆಗೆ ನೀವು ತೊಂದರೆಯನ್ನು ಮಾಡಿದರೆ ಖಂಡಿತವಾಗಿ ರಾಜ್ಯವ್ಯಾಪಿ ಚಳವಳಿ ಮಾಡೇ ಮಾಡ್ತೇವೆ. ಅದನ್ನು ಮತ್ತೆ ಯಾವ ರೀತಿ ಆವತ್ತು ನಾವು ಗಲಾಟೆ ಮಾಡಿದಾಗ ಅದನ್ನು ವಾಪಸ್ ತಗೊಂಡಿದ್ದಾರೆ, ಮತ್ತೆ ಜಾರಿಗೆ ತರುವ ಪ್ರಯತ್ನವನ್ನು ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ. ಈ ತರವಾಗಿ ಇವತ್ತು ನೀವು ನೋಡ್ತಾ ಇದ್ದೀರಿ ರಾಜ್ಯದಲ್ಲಿ ಅನಗತ್ಯವಾಗಿ ಇವತ್ತು 300 ವರ್ಷಗಳ ಹಿಂದೆ ಅಥವಾ ಅದಕ್ಕಿಂತಲೂ ಮುಂದೆ ಅದರ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕಿದ್ದೇನೆ. ಎಸ್ ಭಂಡಾರಕರ್ ಅವರ ಈ ಪ್ರಯತ್ನ ಯಾಕೆ ಆಗ್ತಾ ಇದೆ? ಎಲ್ಲೊಂದು ಕಡೆಯಲ್ಲಿ ಈ ಬಾರಿ ನಾವು ಮೌಢ್ಯ ನಿಷೇಧ ಕಾನೂನನ್ನು ಜಾರಿಗೆ ತಂದೆ ತರ್ತೀವಿ ಅನ್ನುವಂಥದ್ದನ್ನು ಕಾನೂನು ಸಚಿವರು ಹೇಳ್ತಾ ಇದ್ದಾರೆ. ಇಂಥ ಅಗತ್ಯತೆ ಏನಿದೆ ಇವತ್ತು ರಾಜ್ಯದಲ್ಲಿ? ಏನಾಯ್ತು ತರಬೇಕು ಅಂತ ಹೇಳ್ತೀರಿ? ಖಂಡಿತ. ನನ್ನ ನಂಬಿಕೆ ಯಾವುದು, ಮೂಢನಂಬಿಕೆ ಯಾವುದು ಅಂತ ನಿರ್ಧಾರ ಮಾಡುವಂಥದ್ದು ಸರ್ಕಾರನೋ ಅಥವಾ ಅದು ವ್ಯಕ್ತಿ ಸ್ವಾತಂತ್ರ್ಯನೋ? ನೋಡಿ, ಧಾರ್ಮಿಕವಾಗಿ ಇರ್ಬೋದು, ಧಾರ್ಮಿಕ ಅಲ್ಲದೆ ಇರ್ಬೋದು. ಇವತ್ತು ಜನ ಮಾಟ ಇರ್ಬೋದು, ಮಂತ್ರ ಇರ್ಬೋದು, ಇದರ ಹಿಂದೆ ಹೋಗಿ, ಜ್ಯೋತಿಷ್ಯದ ಹಿಂದೆ ಹೋಗಿ ತಮ್ಮ ಜೀವನವನ್ನೇ ಬರ್ಬಾದ್ ಮಾಡಿದವರು ತುಂಬಾ ಜನ ಇದ್ದಾರೆ, ಇಲ್ಲ ಅಂತಿಲ್ಲ. ಮೌಢ್ಯಗಳಿಗೋಸ್ಕರ ಕೆಲವು ನಂಬಿಕೆಗಳು, ಧಾರ್ಮಿಕ ನಂಬಿಕೆಗಳು ಇರ್ಬೋದು, ಇಲ್ಲ ಹೇಳುದಿಲ್ಲ. ಕೆಲವು ಜನಪದ ನಂಬಿಕೆಗಳು ಇರ್ಬೋದು. ಆದ್ರೆ ಈ ಮೌಢ್ಯ ಉಂಟಲ್ವಾ, ಮೌಢ್ಯವನ್ನ ನಾವು ಅದು ಪ್ರಾರಂಭದಿಂದಲೇ ಅದು ಕಿತ್ತಾಕ್ಬೇಕಾಗಿದೆ. ಅಲ್ಲ, ಅದೇ ಮೌಢ್ಯಗಳು ಅಂತ ನೀವು ಅದನ್ನ ವರ್ಗೀಕರಣ ಹೇಗೆ ಮಾಡ್ತೀರಿ? ಅದರ ಮಾನದಂಡ ಏನು? ಅದನ್ನ ಪ್ರಶ್ನೆ ಮಾಡ್ತಾರೆ. ಯಾವ ಮಾನದಂಡದ ಮೇಲೆ ಅದನ್ನು ನೀವು ಮಾಡುವವರು ಯಾರು ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಇಲ್ಲಿ. ಅದು ಮುಂದಕ್ಕೆ ತಿಳಿಯುತ್ತದೆ. ಮರಳು ಸಿದ್ದಪ್ಪ ಅವರು ಮಾಡ್ತಾರೆ, ಖಂಡಿತ ತಿಳಿಯುತ್ತದೆ. ಚಂಪಾ ಅವರು ಮಾಡ್ತಾರೆ, ಬರಗೂರು ರಾಮಚಂದ್ರಪ್ಪ ಅವರು ಮಾಡ್ತಾರೆ, ಭೈರಪ್ಪನವರು ಮಾಡ್ತಾರೆ. ಭೈರಪ್ಪ ಅವರು ಅವ್ರು ನಿಮ್ಮ ಪಕ್ಷದವರು ಅವ್ರು ಮಾಡಿದ್ರೆ ಈ ಅಂದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಈ ಒಂದು ಎಡಪಂಥೀಯ ವಿಚಾರವಾದಿಗಳನ್ನ ಇಟ್ಟುಕೊಂಡು ಇದು ಮೂಢನಂಬಿಕೆ, ಇದು ನಂಬಿಕೆ ಅನ್ನುವಂಥ ವರ್ಗೀಕರಣಕ್ಕೆ ನಿಮ್ಮ ಸರ್ಕಾರ ಮುಂದಾಗಿದೆಯಾ ಅಂತ ಕೇಳ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಮೌಢ್ಯಗಳು ಯಾವುದು, ಈಗ ಮೌಢ್ಯಗಳು ಯಾವುದು ಅಂತ ಈಗ ಜನರಿಗೆ ಆಲ್ರೆಡಿ ತಿಳಿದಿದೆ. ಜನ ಅದ್ರ ಬಗ್ಗೆ ಹೇಳ್ತಾರೆ, ಅದ್ರ ಬಗ್ಗೆ ಜನರ ಹತ್ರ ನಾವು ಮಾತುಕತೆ ಮಾಡಿ ಆ ವಿಷಯಗಳನ್ನು ಜನಾರ್ದನ್, ಅದೇ ಅವರು ಶ್ರೀಕಾಂತ್ ಹೇಳಿದಾಗೆ ಯಾವ ಮಾನದಂಡದ ಮೇಲೆ ಯಾವುದು ಕೆಲವರು ಇದು ಮೂಢನಂಬಿಕೆ, ಈಗ ನನಗೆ ಯಾವುದು ಮೂಢನಂಬಿಕೆ ಅಂತ ಕಾಣುತ್ತೆ, ಅದು ರತ್ನಾಕರ್ ಅವರ ನಂಬಿಕೆ ಆಗಿರುತ್ತೆ. ನೋಡಿ, ನಮ್ಮ ಮನೆಯಲ್ಲಿ ನಾನು ದೈವದ ದರ್ಶನ ಮಾಡ್ತೇನೆ, ಶ್ರೀಕಾಂತ್ ಹೇಳ್ಬೋದು ಅದು ಮೂಢನಂಬಿಕೆ ಅಂತ. ನನ್ನ ಮನೆಯಲ್ಲಿ ದೈವದ ದರ್ಶನ ಮಾಡಲಿಕ್ಕೆ ನೀವು ಅವಕಾಶ ಕೊಡದಿದ್ರೆ ಅದು ನನ್ನ ಧಾರ್ಮಿಕ ಭಾವನೆಗಳಿಗೆ ಖಂಡಿತ ನೋವು ಉಂಟು ಮಾಡ್ತದೆ. ಅದು ನನ್ನ ನಂಬಿಕೆ ಅಲ್ಲ. ಸರ್ಕಾರಕ್ಕೆ ಇದೆಲ್ಲ ಬೇಕಿತ್ತ? ನಾಳೆ ಇದನ್ನು ಒಂದು ಕಡೆಯಲ್ಲಿ ರೈತರ ಆತ್ಮಹತ್ಯೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಡೆದಿರುವಂತದ್ದು, ಎಲ್ಲ ಒಂದು ಕಡೆಯಲ್ಲಿ ಸುಷ್ಮಾ ಸ್ವರಾಜ್ ಅವರು ಅಥವಾ ವಸುಂಧರಾ ರಾಜೆ ಅವರ ಮೇಲೆ ಆರೋಪ ಕೇಳಿ ಬಂದಾಗ ನೀವು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಪಟ್ಟಣ ಹಿಡಿದು ಸಂಸತ್ತಿನ ಅಧಿವೇಶನ ನಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆಂಜನೇಯ ಅವರ ವಿರುದ್ಧ, ಅವರ ಪತ್ನಿಯ ವಿರುದ್ಧ ಎಲ್ಲೋ ಒಂದು ಕಡೆಯಲ್ಲಿ ಇತ್ತೀಚೆಗೆ ಮೊಕದ್ದಮೆಗಳು ದಾಖಲಾಗಿವೆ ಲೋಕಾಯುಕ್ತದಲ್ಲಿ. ಅವರ ರಾಜೀನಾಮೆಯ ವಿಚಾರವನ್ನ ಈ ವಿಪಕ್ಷಗಳು ಎತ್ತುತ್ತಾ ಇವೆ. ಅದೆಲ್ಲವನ್ನ ಕೂಡ ಬದಿಗೆ ಸರಿಸಿ ಜನರ ಗಮನವನ್ನು ಬೇರೆಡೆ ಸೆಳೆಯುವುದಕ್ಕೆ ಈ ಮೌಢ್ಯ ಪ್ರತಿಬಂಧಕ ಕಾಯ್ದೆಯನ್ನು ಜಾರಿಗೆ ತರ್ತಾ ಇದ್ದಾರೆ. ಖಂಡಿತ ಅಲ್ಲ. ಈ ಹಿಂದೆ ಕೂಡ ಮೌಢ್ಯ ಪ್ರತಿಬಂಧಕ ಕಾಯ್ದೆಯನ್ನ ಜಾರಿಗೆ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡಿತ್ತು. ಹಿಂದೆ ಕೂಡ ಆಗ ವಿರೋಧ ಬಂದಾಗ ಅದನ್ನು ವಾಪಸ್ ತಗೊಂಡಿದ್ದೀರಿ, ಮತ್ತೆ ಅದನ್ನು ಜಾರಿ ತರುವ ಪ್ರಯತ್ನ ಯಾವ ಉದ್ದೇಶದಿಂದ? ಉದ್ದೇಶ ದುರುದ್ದೇಶ ಗುಡಿ ಅವರು ಇದು ಪ್ರಯಾರಿಟಿಯಲ್ಲಿ ಈಗ ಇದು ಪ್ರಯಾರಿಟಿಯಲ್ಲಿ ಇದೆಯಾ ಅಂತ ಕೇಳಿದೆ. ಖಂಡಿತವಾಗಿಯೂ ಸರ್ಕಾರದ ದೃಷ್ಟಿಯಲ್ಲಿ ಇದು ಪ್ರಯಾರಿಟಿ ಇರ್ಲಿಕ್ಕಿಲ್ವೇನೋ. ಯಾಕೆಂದ್ರೆ ಒಂದು ತಂದೆ ಆದಂತಹ ಒಂದು ಅಜೆಂಡಾ ಸರ್ಕಾರಕ್ಕಿದ್ದೇ ಇರ್ತದೆ. ಆ ಅಜೆಂಡಾದಲ್ಲಿ ಬೇರೆ ಬೇರೆ ವಿಷಯಗಳು, ಈಗ ಫಾರ್ ಎಕ್ಸಾಂಪಲ್ ಅರಣ್ಯ ಹಕ್ಕುಗಳ ಒಂದು ಕಾಯ್ದೆ, ಅದ್ರ ಬಗ್ಗೆ ಮೇಜರ್ ಡಿಸ್ಕಷನ್ ಆಗಬೇಕಾದ ಸಂದರ್ಭ. ಯಾಕಂದ್ರೆ ಹಿಂದಿನ ಬೆಳಗಾಂ ಅಧಿವೇಶನದಲ್ಲಿ ಕೂಡ ಈ ಕೂಡ ಘೋಷಣೆ ಮಾಡಿದ್ರು, ಬೈ ಡಿಸೆಂಬರ್ ಒಳಗಡೆ ಅವ್ರಿಗೆಲ್ಲರಿಗೂ ಹಕ್ಕು ಪತ್ರವನ್ನು ನಾವು ಕೊಡ್ತೇವೆ
ಕೊಡ್ತೇವೆ ಅನ್ನುವಂಥದ್ದನ್ನು ಬಹುಶಃ ಅದೊಂದು ಪ್ರಮುಖವಾದಂಥ ವಿಷಯ ಈ ಬಾರಿ ಅಧಿವೇಶನದಲ್ಲಿದೆ. ಅದಲ್ಲದೆ ಕೂಡ ಸಾಕಷ್ಟು ಬೇರೆ ಬೇರೆ ಆಂಜನೇಯ ವಿಷಯಗಳನ್ನು ಬಹುಶಃ ಪ್ರಸ್ತಾಪ ಆಗುತ್ತೆ. ಒಂದು ವಿಚಾರ, ಯಾಕಂದ್ರೆ ಮಡಿಕೇರಿ ವಿಚಾರ ಪ್ರಸ್ತಾಪ ಆಗುತ್ತೆ. ಆಂಜನೇಯ ವಿಚಾರದಲ್ಲಿ ಒಂದು ಮಾತನ್ನ ಹೇಳಬೇಕಾಗ್ತದೆ. ಯಾಕಂದ್ರೆ ಈ ಹಿಂದೆ ಇದೇ ರೀತಿಯಾದ ಪ್ರಕರಣ ತೆಹಲ್ಕಾದಲ್ಲಿ ಜಾರ್ಜ್ ಫರ್ನಾಂಡಿಸ್ ಮತ್ತು ಅವರ ಸಹೋದ್ಯೋಗಿಗಳ ಮೇಲೆ ಕೂಡ ಆಗಿತ್ತು. ಜಾರ್ಜ್ ಫರ್ನಾಂಡಿಸ್ ಒಬ್ಬ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದುಕೊಂಡು ಅವರ ಮನೆಯಲ್ಲಿ ಅವರ ಪಕ್ಷದ ಅಧ್ಯಕ್ಷೆ ಹಣವನ್ನು ಸ್ವೀಕರಿಸಿದ್ರು. ಆ ಕುರಿತಾಗಿಯೂ ಕೂಡ ನೇರ ದಾಖಲೆಗಳು ಜಯ ಜೇಟ್ಲಿ ಅವರು ಹಣವನ್ನು ಸ್ವೀಕರಿಸಿದಂತ ಉದಾಹರಣೆ ಆಗಿತ್ತು. ಅದು ಆ ಒಂದು ಸಂದರ್ಭದಲ್ಲಿ ಅದರಲ್ಲಿ ನೇರವಾಗಿ ಅದು ಒಂದು ಫಿಕ್ಷಿಯಸ್ ಒಂದು ಇದು ಆಗಿತ್ತು, ಟೆಂಡರ್ ಆಗಿತ್ತು. ಅದು ನೇರವಾಗಿ ಭಾಗಿದಾರಿ ಆಗಿರುವಂತಹ ಟೆಂಡರ್ ಆಗಿರಲಿಲ್ಲ. ಆದರೆ ಆಂಜನೇಯ ಪ್ರಕರಣದಲ್ಲಿ ಅವರು ನೇರವಾಗಿ ಅದೇ ಒಬ್ಬ ಟೆಂಡರ್ ಹಾಕಿದಂಥ ವ್ಯಕ್ತಿನೇ ಭಾಗಿಯಾಗಿರುವಂಥದ್ದು ಮತ್ತು ಅವರೇ ಹಣವನ್ನ ಅವರ ಪತ್ನಿಯವರಿಗೆ ನೇರವಾಗಿ ಅವರ ಮನೆಯಲ್ಲಿ ಅಧಿಕೃತ ನಿವಾಸದಲ್ಲೇ ಅದನ್ನ ಹ್ಯಾಂಡ್ ಓವರ್ ಮಾಡುವಂತ ಒಂದು ಮೇಜರ್ ಇಶ್ಯೂ ಇದು. ಇದರಲ್ಲಿ ಆಂಜನೇಯ ಅವರು ತಾವು ಬಹುಶಃ ಹಿಂದಿನ ಎಲ್ಲ ನಡವಳಿಕೆಗಳನ್ನ ನೋಡಿಕೊಂಡಾಗಿ ತಾವು ವೈಯಕ್ತಿಕ ನೆಲೆಯಲ್ಲಿ ಮತ್ತು ಒಂದು ನೈತಿಕವಾಗಿ ರಾಜೀನಾಮೆಯನ್ನು ಕೊಡಬೇಕಾಗಿತ್ತು. ಆದರೆ ಆ ರೀತಿಯಾದಂಥ ಪ್ರಸಂಗ ಇವತ್ತಿನವರೆಗೂ ಆಗಿಲ್ಲ. ಮುಖ್ಯಮಂತ್ರಿಯವರು ಕೂಡ ಅದನ್ನ ಅಟ್ಲೀಸ್ಟ್ ಅವರ ರಾಜೀನಾಮೆಯನ್ನು ಕೇಳುವಂಥ ಪ್ರಸಂಗ ಆಗಬೇಕಾಗಿತ್ತೇನೋ, ಅದಾಗಿಲ್ಲ. ಯಾಕಂದ್ರೆ ಹಿಂದೆ ಆ ರೀತಿ ಇದೆ. ಜಾರ್ಜ್ ಫರ್ನಾಂಡಿಸ್ ಇಮಿಡಿಯೇಟ್ ಆಗಿ ರಾಜೀನಾಮೆಯನ್ನು ಕೊಟ್ಟರು ಮತ್ತು ಯಾವುದೇ ಸ್ಥಾನಗಳನ್ನು ಸ್ವೀಕರಿಸಲಿಲ್ಲ. ಅವ್ರಿಗೆ ಯಾವಾಗ ಕ್ಲೀನ್ ಚಿಟ್ ಬಂತು ನಂತರ ಅವರು ತಮ್ಮ ಹುದ್ದೆಯನ್ನು ಮತ್ತೆ ಸ್ವೀಕಾರ ಮಾಡಿದಂಥ ಉದಾಹರಣೆ ಕಣ್ಮುಂದೆ ಇದೆ. ಸೊ ಇಂತಹ ಒಂದು ಸಂದರ್ಭವನ್ನು ಇಟ್ಕೊಂಡು ನೋಡಿದ್ರೆ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಒಂದು ಕಾಂಪಿಟೇಟಿವ್ ಒಂದು ಅಂಶ. ಎರಡನೇ ಅಂಶ ಅಂತಂದ್ರೆ ಸರ್ಕಾರದಲ್ಲಿ ಹೊಸದಾಗಿ ಬಂದಂಥ ಗೃಹ ಸಚಿವರಿದ್ದಾರೆ. ಅವ್ರಿಗೆ ಈಗ ಆಲ್ರೆಡಿ ಒಂದು 2-3 ಚಾಲೆಂಜ್. ಅದು ಮಂಗಳೂರಿನ ಜೈಲಿನಲ್ಲಿ ಆದಂಥ ಘಟನೆಗಳಿರಬಹುದು ಮತ್ತು ಮಡಿಕೇರಿಯ ಘಟನೆಗಳಿರ್ಬೋದು, ನಮ್ಮ ಅದು ಸರಗಳತನ ಇರ್ಬೋದು, ಮತ್ತೆ ಈ ಎಲ್ಲ ಹೌದು, ಇವೆಲ್ಲ ಪ್ರಕರಣಗಳು ಕೂಡ ಸಾಕಷ್ಟು ಒಂದು ಇರುಸುಮುರುಸಾದಂತಹ ಒಂದು ಬಹುಶಃ ಯಾವುದೇ ಒಬ್ಬ ಗೃಹ ಸಚಿವರಿಗೆ ಮೊದಲ ಅಧಿವೇಶನದಲ್ಲಿ ಇಷ್ಟೊಂದು ಚಾಲೆಂಜಸ್ ಬಂದಂತಹ ಉದಾಹರಣೆಗಳು ಇದೇ ಸಂದರ್ಭಕ್ಕೆ ಎದುರಾಗ್ತಾ ಇದೆಯೇನೋ ಅಂತ ಅನ್ಸುತ್ತೆ. ಜನಾರ್ದನ್ ಭಂಡಾರಕರ್ ಅವರೇ, ನಿಮ್ಮ ಒಬ್ಬ ಪ್ರಾಮಾಣಿಕ ನಿಷ್ಠಾವಂತ ಕಾಂಗ್ರೆಸ್ಸಿಗರಾಗಿ ನಿಮ್ಮ ಪಕ್ಷ ಇವತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿದೆ. ನಿಮಗೇನು ಅನಿಸುತ್ತೆ, ಮೊದಲ ಆದ್ಯತೆಯನ್ನು ಕೊಟ್ಟು ಯಾವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕಿತ್ತು ಅಂತ ಅನಿಸ್ತಾ ಇದೆ? ಮೊದಲ ಆದ್ಯತೆಯಾಗಿ ರೈತರಿಗೆ ನಾವು ಏನು ಮಾಡ್ಬೋದು, ಅವರಿಗೆ ಈಗ ರೈತರ ಸಾವು ಆಗ್ತಾ ಇದೆ, ಆ ಬಗ್ಗೆ ಚರ್ಚೆ ನಡೀಬೇಕಂತ ನಮ್ಮ ಆಶೆ ವಿಧಾನಸಭೆಯಲ್ಲಿ. ಅಂದ್ರೆ ಪಕ್ಷ ಯಾವುದೇ ಸರಿಯಾದಂತ ಕೆಲಸವನ್ನ ಸರ್ಕಾರ ಇಷ್ಟವರೆಗೆ ಮಾಡಿಲ್ಲ ಅನ್ನೋದು ಒಪ್ಕೊಳ್ತೀರ? ಹಾಗಾದ್ರೆ ಮಾಡಿಲ್ಲ ಅಂತ ಹೇಳ. ಈಗ ನಿಮ್ಗೆ ಗೊತ್ತು, ರೈತರ ಈ ಸಾವು ಯಾಕೆ ಪರಿಹಾರ ವಿಳಂಬ ಯಾಕೆ ಆಗ್ತಾ ಇದೆ? ಪರಿಹಾರ ಎಲ್ಲೂ ಕೂಡ ಇಷ್ಟವರೆಗೆ ಪರಿಹಾರ ವಿತರಣೆ ಆಗಿಲ್ಲ ಅನ್ನುವಂಥ ಕೂಗು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಮಂಡ್ಯ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ನಡೀತಾ ಇವೆ. ಪರಿಹಾರ ವಿತರಣೆ ಆಗ್ತಾ ಇಲ್ಲ. ಆತ್ಮಹತ್ಯೆ ಮಾಡಿಕೊಂಡಂತ ಆತ್ಮಹತ್ಯೆ ರೈತರು ಬೇರೆ ಬೇರೆ ವಿಷಯದಲ್ಲಿ ಮಾಡ್ಕೊಂಡಿರ್ಬಹುದು. ಆ ಬಗ್ಗೆ ತನಿಖೆ ನಡೆಸಬೇಕು. ಆ ಬಗ್ಗೆ ಸಾಕ್ಷ್ಯಾಧಾರಗಳು ಇದ್ರೆ ಮಾತ್ರ ಕೊಡ್ಲಿಕ್ಕೆ ಬರ್ತದೆ. ಆಗಲ್ಲ, ನಾನು ಮಾತಾಡ್ತೇನೆ, ಮತ್ತೆ ಮಾತಾಡುವಾಗ ನಾ ಮಧ್ಯದಲ್ಲಿ ನಾನು ಮುಗಿಸ್ಕೊಳ್ತೇನೆ. ಈ ತನಿಖೆ ಮಾಡ್ಬೇಕು. ತನಿಖೆ ಮಾಡಿದ ನಂತರ ಅದು ಕೊಡ್ಲಿಕ್ಕೆ ಆಗ್ತದೆ. ಈಗ ನಿಮ್ಗೆ ಗೊತ್ತು, ಸರ್ಕಾರ ಜಾಸ್ತಿ ಕೊಡುತ್ತೆ, 2 ಲಕ್ಷ ಕೊಡ್ತೇನೆ ಅಂತ ಹೇಳಿದ್ರು. 5 ಲಕ್ಷ ಕೊಟ್ಟರೆ ಅದು ಬೇರೆ ರೀತಿಯಲ್ಲಿ ಆಗ್ತದೆ. ಈ ರೀತಿ ಕಳೆದ ಬಾರಿ ಕೂಡ ನಾನು ಈ ರೈತರ ಬಗ್ಗೆ ನಾನು ಮತ್ತೆ ಹೆಬ್ಬಾರ್ ಕುತ್ಕೊಂಡಾಗ ನಾವು ಮಾತಾಡಿದ್ವಿ. ಮತ್ತೆ ಕೂಡ ನಾವು ಆ ಬಗ್ಗೆ ತುಂಬಾ ಚರ್ಚೆ ಮಾಡಿದ್ವಿ. ನಿಮ್ಗೆ ಗೊತ್ತು, ಅದು ನಾನಿಲ್ಲಿ ಮಾತಾಡ್ಲಿಕ್ಕೆ ಆಗುದಿಲ್ಲ, ಆ ಬಗ್ಗೆ ಎಲ್ಲ ಮಾತಾಡ್ಲಿಕ್ಕೆ ಆಗುದಿಲ್ಲ. ಅದರಿಂದ ಬಹಳ ಸಮಸ್ಯೆಗಳಿವೆ. ಅದರಲ್ಲಿ ಕೂಡ ಸರ್ಕಾರ ಹಣ ಕೊಡ್ತದೆ ಅಂತ ಹೇಳಿಕೊಳ್ಳೆ ಅದು ಬೇರೆ ಬೇರೆ ರೀತಿಯಲ್ಲಿ ಆಗುವ ಸಾಧ್ಯತೆಗಳಿವೆ. ಆದ್ರಿಂದ ಸರ್ಕಾರಗಳು ಫಲಾನುಭವಿಗಳಿಗೆ ಹಣ ಸಿಗಬೇಕು. ಯಾರು ತಾವು ಹೇಳ್ತಾ ಇರುವಂತದ್ದು ಹಣ ಸಿಗತ್ತೆ ಅಂದ್ರೆ ಜನ ಸಾಯೋದಕ್ಕೆ ಮುಂದಾಗ್ತಾರೆ ಅಂತ ಹೇಳ್ತಾ ಇದ್ದೀರಾ? ನಾನು ಅದನ್ನು ಹೇಳಿಕ್ಕೆ ಹೋಗುದಿಲ್ಲ. ನಾನು ಅಲ್ಲ, ನೀವು ಮತ್ತೆ ಅದರಿಂದ ಬಹಳ ಕಷ್ಟ ಉಂಟು. ಕೆಲವು ಪ್ರಕರಣಗಳು ಕೂಡ ಹಿಂದೆ ಕೆಲವು ನಡೆದ ಬಗ್ಗೆ ಕೂಡ ಗೊತ್ತಿದೆ. ಅದರಿಂದ ಅದನ್ನ ಬಹಿರಂಗವಾಗಿ ಹೇಳುವ ಒಟ್ಟಿನಲ್ಲಿ ರೈತರ ಆತ್ಮಹತ್ಯೆ 700 ರೈತರು 4 ತಿಂಗಳ ಅವಧಿಯಲ್ಲಿ 700ಕ್ಕೂ ಅಧಿಕ ರೈತರ ಆತ್ಮಹತ್ಯೆ ಆಗಿದೆ ರಾಜ್ಯದಲ್ಲಿ. ನಿಮ್ಮ ಇಲ್ಲಿಯ ರಾಜ್ಯದ ಉಸ್ತುವಾರಿಯನ್ನು ಹೊತ್ತಿರತಕ್ಕಂಥ ದಿಗ್ವಿಜಯ್ ಸಿಂಗ್ ಅವರು ಇಲ್ಲಿಗೆ ಬಂದರು. ಅದರ ಬಗ್ಗೆ ಒಂದಷ್ಟು ಪರಿಹಾರದ ಚೆಕ್ ಅನ್ನು ವಿತರಣೆ ಮಾಡಿದ್ರು. ನಂತರ ಅವರು ಹೇಳಿ ಹೋಗಿದ್ದಾರೆ, ಡಿಸೆಂಬರ್ ವರೆಗೆ ಮಾತ್ರ ಈ ಮೊತ್ತದ ಪರಿಹಾರವನ್ನು ಸರ್ಕಾರ ಕೊಡಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅಂದ್ರೆ ಡಿಸೆಂಬರ್ ನಂತರ ಸತ್ತವರಿಗೆ ಪರಿಹಾರ ಇಲ್ವಾ? ಹಾಗಾದ್ರೆ ಸಾಯೋದಿದ್ರೆ ಮೊದಲು ಡಿಸೆಂಬರ್ ಮೊದಲೇ ಸಾಯಿರಿ ಅನ್ನುವಂಥ ಸಂದೇಶವನ್ನ ನೀವು ಕೊಟ್ಟಿದ್ದೀರಾ ರೈತರಿಗೆ? ಹೇಗೆ? ಹಾಗಲ್ಲ, ಇವತ್ತು ಡಿಸೆಂಬರ್ ಹೇಳುವಾಗ ಇವತ್ತು ಒಂದು ರೀತಿಯ ಬೆಳೆ ಇದೆ. ಬೆಳೆ ಇವತ್ತು ಬರ್ತದೆ, ಬೆಳೆ ಬಂದು ಮಾರ್ಕೆಟಿಗೆ ಬರ್ತದೆ, ಆಗ ಅವರ ಕೈಗೆ ಹಣ ಸಿಗ್ತದೆ. ಆದ್ರಿಂದ ಡಿಸೆಂಬರ್ ಅಂತ ಹೇಳಿದ್ದಾರೆ ವಿನಃ ಅದು ಬೇರೆ ರೀತಿಯಲ್ಲಿ ಹೇಳಿದಲ್ಲ. ಅವರು ಡಿಸೆಂಬರ್ ತನಕ ಮಾತ್ರ ಮತ್ತೆ ಕೊಡಬಾರ್ದು, ಆ ರೀತಿಯಲ್ಲಿ ಅಲ್ಲ. ಆಗ ಸರಿ ಆಗ್ತದೆ. ಈಗ ನೋಡಿ, ಮಾರ್ಕೆಟಲ್ಲಿ ಎಲ್ಲ ಕ್ರಯ ಜಾಸ್ತಿ ಆಗ್ತದೆ ಯಾವಾಗ ಅಲ್ಲಿ ಸ್ಟಾಕ್ ಇದ್ದು ಎಲ್ಲಿ ಬೆಳೆ ಇಲ್ಲದಿದ್ದಾಗ. ಬೆಳೆ ಬಂದ ನಂತರ ಮತ್ತೆ ಪುನಃ ಮಾರ್ಕೆಟಲ್ಲಿ ಒಂದೇ ರೀತಿಯಲ್ಲಿ
ರೀಸನೇಬಲ್ ಆಗಲಿಕ್ಕೆ ಪ್ರಾರಂಭವಾಗ್ತದೆ. ಅದು ಯಾವಾಗಲೂ ಇದ್ದದೆ. ಮೇಲೆ ಕೆಳಗೆ ಸಗಟು ವ್ಯಾಪಾರ ಇರ್ಬೋದು, ಅದು ಚಿಲ್ಲರೆ ವ್ಯಾಪಾರಗಳು ಇರ್ಬೋದು, ಮೇಲೆ ಕೆಳಗೆ ಯಾವಾಗಲೂ ಇದ್ದದೆ. ಅದು ಸ್ವಾಭಾವಿಕ. ಅದು ಕೆಲವೊಮ್ಮೆ ಹೆಚ್ಚಾಗುತ್ತಿದೆ. ಎಸ್ ಇದರ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಮತ್ತು ಗೃಹ ಇಲಾಖೆ ಒಟ್ಟಿನಲ್ಲಿ ಮಡಿಕೇರಿಯಲ್ಲಿ ನಡೆದಂತಹ ಮಡಿಕೇರಿ ಇಡೀ ಪ್ರಕರಣವನ್ನು ಯಾವ ರೀತಿ ನಿಮ್ಮ ಸರ್ಕಾರ ನಿಭಾಯಿಸಿತು ಅದರ ಬಗ್ಗೆ ಕೂಡ ಹಲವಾರು ಪ್ರಶ್ನೆಗಳಿದ್ದಿರುವಂಥದ್ದು. ಸಾರ್ವಜನಿಕರು ಅದರ ಬಗ್ಗೆ ಒಂದಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಅದರ ಬಗ್ಗೆ ಚರ್ಚೆ ಮಾಡ್ತೀನಿ. ಒಂದು ಪುಟ್ಟ ವಿರಾಮ ವೀಕ್ಷಕರೇ. ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗ್ಲೋರ್ ಅಂಡ್ ಉಡುಪಿ ಮಣಿಪಾಲ್ ಮೇನ್ ರೋಡ್, ಉಡುಪಿ. ಎಸ್, ವಿರಾಮದ ಬಳಿಕ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಕರೆಂಟ್ ಅಫೈರ್ನಲ್ಲಿ ಚರ್ಚೆ ಮಾಡ್ತಾ ಇದ್ವಿ. ಇವತ್ತು ವಿಧಾನಮಂಡಲ ಅಧಿವೇಶನ ಆರಂಭವಾಗಿದೆ. ಆರಂಭವಾದಂತಹ ವಿಧಾನಮಂಡಲ ಅಧಿವೇಶನದಲ್ಲಿ ಕೆಲವಾರು ಯಾರ್ಯಾರು ಮೃತಪಟ್ಟಿದ್ದಾರೆ ಅವರಿಗೆಲ್ಲ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಇವತ್ತಿನ ಕಲಾಪವನ್ನು ಮುಂದೂಡಿದ್ದಾರೆ. ಒಟ್ಟಿನಲ್ಲಿ ತೆರಿಗೆ ಹಣವನ್ನು ಈ ರೀತಿ ತೆರಿಗೆ ಹಣದಲ್ಲಿ ನಡೆಯುವಂಥ ವಿಧಾನಮಂಡಲ ಅಧಿವೇಶನದ ಒಂದು ದಿನವನ್ನು ಸತ್ತವರು ನುಂಗಿ ಹಾಕಿದ್ದಾರೆ. ಇನ್ನು ಬದುಕಿರೋರು ಎಷ್ಟು ದಿನ ಇದನ್ನು ಎಳಿತಾರೆ ಅನ್ನೋದನ್ನು ನೋಡಬೇಕು. ನಾನು ಮಟ್ಟರವರಲ್ಲಿ ಕೇಳಬೇಕು. ಅಂದರೆ ಈ ಬಾರಿ ಅಧಿವೇಶನ ನಡೆಯೋದಕ್ಕೆ ಒಂದು ಅವಕಾಶವನ್ನ ಮಾಡಿ ಕೊಡಬೇಕು ಅಥವಾ ಕೊಡಬಾರ್ದು, ಇದು ಏನು ತೀರ್ಮಾನ ಆಗಿರ್ಬೋದು ನಿಮ್ಮ ಪಕ್ಷದೊಳಗಡೆ? ಈಗ ನಾನು ಹೇಳ್ತೇನೆ, ಇವತ್ತು ನೋಡಿ, ಇವತ್ತು ನಿರ್ಧಾರ ಆಗಿರುತ್ತೆ ಈ ಬಾರಿ ಮಾಡ್ಲಿಕ್ಕೆ ಬಿಡೋದಿಕ್ಕಿಲ್ಲ. ಖಂಡಿತ ಅಲ್ಲ, ಆರೋಗ್ಯಕರವಾದ ಚರ್ಚೆಗಳು ಆಗಬೇಕು. ಬೇಕಾದಷ್ಟು ವಿಷಯಗಳುಂಟು. ಈಗಾಗಲೇ ಅಂಕಿಅಂಶಗಳ ಪ್ರಕಾರ ಪರಮೇಶ್ವರ್ ಅವರು 700 ಜನ ರೈತರು ಸತ್ತಿದ್ದಾರೆ ಅಂತೇಳಿ ಬಹಳಷ್ಟು ಸುಲಭವಾಗಿ ಹೇಳಿದ್ದಾರೆ. ಅವರ ಇದರ ಪ್ರಕಾರ 700 ಅಂತ ಇದ್ರೆ ತನಿಖೆ ಆಗಬೇಕು. ಅದರಲ್ಲಿ ರೈತರು ಎಷ್ಟು ಜನ ಅಥವಾ ಅದೊಂದು ಒಂದು ಸಾಂದರ್ಭಿಕವಾಗಿ ಅದು ಆ ಘಟನೆ ಆ ಸಂದರ್ಭದಲ್ಲಿ ಸತ್ತವರೆಲ್ಲರನ್ನು ಕೂಡ ಪಟ್ಟಿಗೆ ಸೇರಿಸುವಂತ ಪ್ರಯತ್ನ ಆಗಿರಬಹುದು. 700 ಜನ ಅಂತ ಹೇಳಿದ್ದಾರೆ. ಖಂಡಿತವಾಗಿ 1500 ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಒಂದು 6-7 ತಿಂಗಳಲ್ಲಿ. ಆ ಲೆಕ್ಕಾಚಾರ ಕೊಡೋದು ಮಾತ್ರ 700 ಅಂತೇಳಿ. ಆ ಆತ್ಮಹತ್ಯೆ ಬಗ್ಗೆ ಇವತ್ತು ನಾನು ಹೇಳ್ತೀನಿ. ಇವತ್ತು ನಮ್ಮ ರಾಜ್ಯ ಮುಖ್ಯಮಂತ್ರಿಗಳು ಇವತ್ತು ಅಭಿನಂದನೆಗಳನ್ನು ಕೇಂದ್ರ ಸರ್ಕಾರ ಸಲ್ಲಿಸಬೇಕು. ಒಂದು ಕೇಂದ್ರ ಸರ್ಕಾರದಿಂದ ಕೇವಲ ಬರ ಪರಿಹಾರ ಅಲ್ಲ, ಇದಕ್ಕೆ ಪ್ರಕೃತಿ ವಿಕೋಪಗಳಿಗೆ ಬರ ಪರಿಹಾರ ಅಂತ ಹೇಳಿ 1540 ಕೋಟಿ ರೂಪಾಯಿಗಳನ್ನ ಇವತ್ತು ಮಂಜೂರು ಮಾಡಿದ್ದಾರೆ. ಅದರೊಟ್ಟಿಗೆ ನಮ್ಮ ಮುಖ್ಯ ಕಾರ್ಯದರ್ಶಿ ಕೌಶಿಕ್ ಮುಖರ್ಜಿ ಅವರು ಹೇಳಿದ್ದಾರೆ, ಅದೇ ದಿನ ಈವರೆಗೆ 250 ರಿಂದ 300 ಕೋಟಿಗಳನ್ನ ಪಡೆದಿದ್ದೇವೆ ನಾವು. ಇವತ್ತು ಈ ತರ 1540 ಕೋಟಿ ಮತ್ತೆ ಕೊಟ್ಟಿದ್ದಾರೆ ಅಂತ ಕೇಂದ್ರದಿಂದ. ಆದ್ರೆ ಇವರು ಏನು ಕಾರ್ಯಕ್ರಮ ಹಾಕೊಳ್ತಾರೆ, ಯಾವ್ದು ದುಡ್ಡು ಯಾವ ರೀತಿ ರೈತರ ಉಪಯೋಗ, ನಾನು ಅದನ್ನು ಹಂಚಿ ರೈತರಿಗೆ ಅಂತ ಹೇಳೋದಿಲ್ಲ, ಯಾವತ್ತು ಹಂಚಿಕೆ ಕೊಡುವಂಥ ದುಡ್ಡು ಅಲ್ಲ ಅದು. ಬರ ಪರಿಹಾರ ನೆರವಿಗೆ ಅಲ್ಲಿ ಏನು ಮುಂದಕ್ಕೆ ಅದರ ಬರ ಆಗದಾಗೆ ಅಥವಾ ಈಗ ಬಂದಂಥ ಬರದಿಂದ ಪ್ರಕೃತಿ ವಿಕೋಪಗಳಿಂದ ಆ ಜನರನ್ನು ಪಾರು ಮಾಡುವಂಥ ದಿಟ್ಟ ಕ್ರಮಗಳು ನಡಿಬೇಕು. ಇದನ್ನು ಇವತ್ತು ನಾವು ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು. ಆನಂತರ ಇವತ್ತು ಅಧಿವೇಶನದಲ್ಲಿ ಆಂಜನೇಯ ಪ್ರಕರಣವನ್ನು ತಗೊಳ್ಳಿ ನೀವು. ಒಬ್ಬ ಆಂಜನೇಯ ಪ್ರಕರಣ ಸ್ವತಃ ಇವರು ಹೇಳಿದಾಗೆ ತೆಹಲ್ಕಾ ಪ್ರಕರಣದಾಗೆ ಅದು ಫಿಕ್ಟಿಷಿಯಸ್ ಅಂತ ಆಗಿದೆ. ಇದೆಲ್ಲ ಒಂದು ಚಾಲೆಂಜ್ನವರು ಅದು ರೆಕಾರ್ಡ್ ಮಾಡಿದ್ದಾರೆ, ಜನರ ಮುಂದಿಟ್ಟಿದ್ದಾರೆ. ಆಂಜನೇಯವರು ಒಂದೇ ಅದನ್ನು ಸುಳ್ಳು ಅಂತ ಮಾಡಬೇಕು, ಇಲ್ಲದೆ ತಾನು ರಾಜೀನಾಮೆ ಕೊಟ್ಟು ಹೋಗಬೇಕು. ಯಡಿಯೂರಪ್ಪನವರು ತಮ್ಮ ಟ್ರಸ್ಟ್ ಹೆಸರಲ್ಲಿ ಏನು 10 ಲಕ್ಷ ರೂಪಾಯಿಗಳನ್ನ ಒಂದೇ ದಿನ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ ಎಂಬ ಯಾವ ಒಂದು ಕಾರಣಕ್ಕಾಗಿ ಅವ್ರ ಮೇಲೆ ಲೋಕಾಯುಕ್ತ ಕೇಸುಗಳನ್ನು ಹಾಕಿ ಅವರು ರಾಜೀನಾಮೆ ಕೊಡುವಂತೆ ಮಾಡಿ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನೇ ಬಿಡುವಂತ ಪರಿಸ್ಥಿತಿಯನ್ನ ಕಾಂಗ್ರೆಸ್ಸಿಗರು ನಿಮ್ಮವರೇ ಮಾಡಿರೋದು. ಅಲ್ಲ, ಇರ್ಲಿ, ಕಾಂಗ್ರೆಸ್ ಮಾಡಿದ್ದಾರೆ, ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಇರ್ತದೆ. ರೆಸಾರ್ಟ್ ರಾಜಕೀಯ ಮಾಡಿಕೊಂಡು ಅದರ ಮೇಲೆ ತಾವು ಇವತ್ತು ಗಮನ ಹರಿಸಬೇಕು. 300-400 ವರ್ಷಗಳ ಹಿಂದೆ, ನನಗೆ ಇಸ್ವಿ 1731 ಟಿಪ್ಪು ಸುಲ್ತಾನ್ ಯುದ್ಧದಲ್ಲಿ, ಟಿಪ್ಪು ಸುಲ್ತಾನ್ ಇವತ್ತು ನಮ್ಮ ಚರ್ಚೆಯ ಭಾಗ ಅಲ್ಲ. ಕೆಲವೊಂದು ಕಡೆಯಲ್ಲಿ ನಾವು ಕಾನೂನು ಸುವ್ಯವಸ್ಥೆ ಬಗ್ಗೆ ಚರ್ಚೆ ಹೇಳಿಲ್ಲ. ಟಿಪ್ಪು ಸುಲ್ತಾನ್ ಅದ್ರ ಬಗ್ಗೆ ಮಾತಾಡಿದ್ರೆ ನಾನು ನೀವು ಇವತ್ತು ಇವತ್ತು ವಿಧಾನಸಭಾ ಅಧಿವೇಶನದಲ್ಲಿ ಮಡಿಕೇರಿಯ ಕುಟ್ಟಪ್ಪನವರ ಕೊಲೆ ಪ್ರಕರಣ ಅದರ ಬಗ್ಗೆ ಮಾತಾಡಿ ಪ್ರತಿಧ್ವನಿಸುತ್ತಿದೆ. ಕುಟ್ಟಪ್ಪನವರ ಸಾವು ಬೇಡ ಆಯ್ತು, ಕುಟ್ಟಪ್ಪನವರ ಸಾವು ಯಾಕಾಯ್ತು? ಗೃಹ ಇಲಾಖೆ ವೈಫಲ್ಯ ಯಾಕೆ ಆಯ್ತು? ಯಾವ ಕಾರಣಕ್ಕೆ? ಮೂಲ ಏನಿದ್ರಲ್ಲಿ? ನಾವು ಯಾವತ್ತೂ ಇಲ್ಲದ 300 ವರ್ಷಗಳ ಹಿಂದೆ ಇಲ್ಲ ಆಚರಣೆ ಮಾಡದಂತ ಒಂದು ಜಯಂತಿಯನ್ನ ಆಚರಣೆ ಮಾಡ್ಬೇಕಂತ ಹೇಳಿ ಇವರು ಎಬ್ಬಿಸಿ ಹಾಕಿದಾಗ ಪರ ವಿರೋಧಗಳು ನಡೆದಾಗ ಮೆರವಣಿಗೆ ವಿರೋಧ ಮೆರವಣಿಗೆ ತೆಗೆದಾಗ ಇವರನ್ನ ಓಡಿಸಿಕೊಂಡು ಹೋಗಿ ಬೋಪಯ್ಯನವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇಟ್ ಈಸ್ ನಾಟ್ ಇಟ್ ಈಸ್ ಕ್ಲಿಯರ್ ಮರ್ಡರ್, ನಾಟ್ ಅನ್ ಆಕ್ಸಿಡೆಂಟಲ್ ಒನ್ ಅಂತ ಹೇಳಿ ಕ್ಲಿಯರ್ ಆಗಿ ಹೇಳಿದ್ದಾರೆ.
ನಿಮ್ಮ BTVಯಲ್ಲಿ ನಾನೇ ವೀಕ್ಷಣೆ ಮಾಡಿದ್ದೇನೆ. BTV ಇನ್ನಿತರ ಚಾನೆಲ್ಗಳಲ್ಲಿ ಓಡಿಸಿಕೊಂಡು ಹೋಗೋದು, ಕಲ್ಲೊತ್ತು ಹಾಕೋದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಇದರಲ್ಲಿ ಕ್ಲಿಯರ್ ಕೇಸ್ ಮರ್ಡರ್ ಅಂತ ತಿಳ್ಕೊಳ್ತಾ ಇಲ್ಲ. ಆನಂತರ ಅದರಲ್ಲಿ ಸುಮಾರು 3-4 ಜನಗಳು ಮತ್ತೆ ಸತ್ತು ಹೋಗಿದ್ದಾರೆ. ಆನಂತರ ಬಂಟ್ವಾಳದ ಹರೀಶ್ ಯಾವ ಕಾರಣಕ್ಕೆಂದು ಇನ್ನೂ ನಿಗೂಢತೆ ಉಂಟು. ಅದನ್ನು ಯಾವುದನ್ನು ಕೂಡ ಈ ಸರ್ಕಾರ ಬಹಳ ಲಘುವಾಗಿ ಮಾತನಾಡ್ತಾರೆ. ಇದೆಲ್ಲ ಕಾಮನ್ ಆಗಿ ಆಗ್ತದೆ, ಬಿದ್ದು ಸತ್ತಿದ್ದಾರೆ. ಒಬ್ಬನ ಸಾವಿನಲ್ಲಿ ಕೂಡ ನಾವು ರಾಜಕೀಯ ಮಾಡಬಾರ್ದು. ಕೊಂದ ಪ್ರಕಾರ ಅವರ ಪಾತ್ರ ಎಷ್ಟಿದೆ ಅದೇ ಅಷ್ಟೇ ಪಾತ್ರ ನಿಮ್ಮದು ಇದೆ ಅದರಲ್ಲಿ. ನಮ್ಮ ಪಾತ್ರ ಇಲ್ಲ ಅದರಲ್ಲಿ. ಇವತ್ತು ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಹೋದ್ರು, ಪ್ರತಿಯೊಬ್ಬ ಬಿಜೆಪಿಯ ನಾಯಕರು ಸತ್ತವರ ಮನೆಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಅವರ ಕ್ಷೇತ್ರ ಎಲ್ಲೋ ನಡೆದಂತ ಕ್ಷೇತ್ರ ಎಲ್ಲೋ ಅವರಿಗೆ 2 ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಬರ್ತದೆ. 2 ಜಿಲ್ಲೆಗಳು ಬರ್ತವೆ. ಅವರು ಲೋಕಲ್ ಬಾಡೀಸ್ ಇಂದ ಇಲೆಕ್ಟ್ ಆದವರು. ನಾಳೆ ಇಲೆಕ್ಟ್ ಆದವರಿಗೆ ಕೂಡ 2 ಜಿಲ್ಲೆಗಳು ಬರ್ತವೆ. ಅವರ ವ್ಯಾಪ್ತಿಯಲ್ಲಿ ಅವರು ಕೋಟ ಶ್ರೀನಿವಾಸ ಪೂಜಾರಿ ಕೂಡ ಕೆಲಸ ಮಾಡಿದ್ದಾರೆ. ಸರಿ, ರಮಾನಾಥ್ ರೈ ಅವರು ಹರೀಶ್ ಮನೆಗೆ ಭೇಟಿಯನ್ನು ನೀಡಿದ್ದಾರೆ. ಅದಕ್ಕೆ ಪರಿಹಾರವನ್ನ ಏನು ಹೇಳಿದ್ದಾರೆ. ಮೂಡುಬಿದ್ದಿನ ಪ್ರಶಾಂತ್ ಮನೆಗೆ ರಮಾನಂದ ರೈ ಭೇಟಿ ನೀಡಲಿಲ್ಲ ಇವತ್ತಿನವರೆಗೂ ಕೂಡ. ಅದು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅವರ ವ್ಯಾಪ್ತಿಯಲ್ಲಿ ಇವತ್ತು ನಾನು ನಿಮಗೆ ಕೇಳ್ತಾ ಇದ್ದೇನೆ, ಇವತ್ತು ಈ ಚರ್ಚೆ ಕೊಲೆಗಳ ಬಗ್ಗೆ ಅಧಿವೇಶನದಲ್ಲಿ ಗೃಹ ಇಲಾಖೆ ವೈಫಲ್ಯವನ್ನು ಚರ್ಚೆ ಮಾಡ್ತಾರೆ. ಅಧಿವೇಶನದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಗಿರ್ಬೋದು. ಅದಕ್ಕೆ ಕಾಂಗ್ರೆಸ್ನ ಒಳ ರಾಜಕೀಯ ಕೂಡ ಉಂಟು. ಪರಮೇಶ್ವರನ್ನ ವೀಕ್ ಮಾಡಬೇಕು, ಗೃಹ ಸಚಿವರಿಂದ ಅವರನ್ನ ಇಳಿಸಬೇಕೆಂಬ ಉದ್ದೇಶ ಕೂಡ ಖಂಡಿತ ಇದರಲ್ಲಿ ಉಂಟು. ಅದಕ್ಕಾಗಿ ಕೂಡ ಇವತ್ತು ಕಾಂಗ್ರೆಸ್ನವರ ಒಂದು ಗುಂಪು ಇದರೊಟ್ಟಿಗೆ ಟಿಪ್ಪು ಜಯಂತಿ ಅಥವಾ ಇನ್ನಿತರ ಗಲಾಟೆಗಳೊಂದಿಗೆ ಸೇರಿಕೊಂಡು ಇದು ಕೂಡ ಒಂದು ಷಡ್ಯಂತ್ರ ಅಂತ ನಾನು ಹೇಳ್ತೇನೆ. ಖಂಡಿತ ಷಡ್ಯಂತ್ರ. ಈ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕು. ಅಂದ್ರೆ ಪರಮೇಶ್ವರ್ ಅವರ ಪರವಾಗಿ ನೀವು ಪರಮೇಶ್ವರ್ ಪರವಾಗಿ ಮಾತಾಡುದಿಲ್ಲ. ಕಾಂಗ್ರೆಸ್ನವರು ಯಾರನ್ನು ಕೂಡ ಬಲಿ ತೆಕ್ಕೊಂಡು ತಮ್ಮ ರಾಜಕೀಯ ಬೇಲೆಯನ್ನು ಬೇಯಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಏನು ಷಡ್ಯಂತ್ರ ಮಾಡ್ಲಿಕ್ಕೆ ಗೃಹ ಇಲಾಖೆಯ ವೈಫಲ್ಯ ಇದೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಜೈಲಿನ ಒಳಗಡೆ ಇಬ್ಬರು ಕುಖ್ಯಾತ ಒಂದು ಏನು ವಿಚಾರಣಾಧೀನ ಕೈದಿಗಳು ಇಬ್ರು ಕೊಲೆ ಆಗ್ತಾರೆ ಜೈಲಿನ ಒಳಗಡೆ. ನಿಮ್ಮ ವ್ಯವಸ್ಥೆಯ ವೈಫಲ್ಯ ಅಂತ ಅನಿಸೋದಿಲ್ವಾ? ಪ್ರತಿಯೊಂದು ಕಡೆಗಳಲ್ಲಿ ಇಂಟೆಲಿಜೆನ್ಸ್ ಅಂತ ಇದೆ, ನಿಮ್ಮಲ್ಲಿ ಗುಪ್ತಚರ ಇಲಾಖೆ ಅಂತ ಇದೆ. 5,500 ಮೋಬ್ ಬರ್ತಾ ಇದೆ. ಅವರೊಂದು ಗಲಭೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಒಂದು 200 ಜನ ಸೇರುವಂತಹ ಜಾಗಕ್ಕೆ 5,000 ಜನ ಮೆರವಣಿಗೆ ಬರ್ತಾರೆ. ಈ ಎಲ್ಲ ವಿಚಾರಗಳು ಎಲ್ಲೋ ಒಂದು ಕಡೆಯಲ್ಲಿ ರಾಜ್ಯ ಸರ್ಕಾರದ ಗುಪ್ತಚರ ಇಲಾಖೆಯ ವೈಫಲ್ಯ ಇದೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಅಲ್ಲ, ಗುಪ್ತಚರ ಇಲಾಖೆಯ ಈ ಬಾರಿ ಅಧಿವೇಶನದಲ್ಲಿ ಅದು ಚರ್ಚೆ ಆಗತ್ತೆ. ಆಗ್ಬೇಕು. ಗೃಹ ಇಲಾಖೆ ವೈಫಲ್ಯಗಳು ಖಂಡಿತ ಬರಲೇಬೇಕು. ಅಧಿವೇಶನ ಪ್ರಜಾಪ್ರಭುತ್ವದಲ್ಲಿ ಅಧಿವೇಶನ ಆಗೋದೇಕೆ ನಮ್ಮ ರಾಜ್ಯದಲ್ಲಿ ಚರ್ಚೆ ಆಗ್ಬೇಕಂತ. ಆಗ್ಲಿ ಅದಕ್ಕೆ ಏನಾಯ್ತು, ಶಿಕ್ಷೆ ಆಗ್ಲಿ, ಅವಕಾಶ ಮಾಡಿಕೊಡ್ತಾರ. ಅವಕಾಶ ಮಾಡಿಕೊಡ್ತಾ ಇದನ್ನೆಲ್ಲ ಚರ್ಚೆ ಮಾಡಲಿಕ್ಕೆ ನೀವೆಲ್ಲ ಮುಕ್ತವಾದ ಅವಕಾಶ ಕೊಡ್ಲಿ. ಆರೋಗ್ಯಪೂರ್ಣವಾದ ಚರ್ಚೆ ಗೊತ್ತಾಗ್ತದೆ. ಯಾರು ಏನ್ ಮಾಡಿದಾರೆ ಗೊತ್ತಾಗ್ತದೆ. ತನಿಖೆ ನಡೀತಾ ಇದೆ, ಎಲ್ಲದಕ್ಕೂ ಕೂಡ ಗೊತ್ತಾಗ್ಲಿ. ಶ್ರೀರಾಜ್ ಗುಡಿ ಅವರ ಈ ಒಂದು ಅಧಿವೇಶನಗಳು ನಡೆಯುವಂತಹ ಒಂದು ಅದರ ಒಂದು ರೂಪರೇಷೆಗಳು ಯಾವ ರೀತಿ ಇರುತ್ತೆ? ಅಂದ್ರೆ ಅಧಿವೇಶನಕ್ಕೆ ಅವಧಿಯನ್ನ ನಿಗದಿ ಮಾಡುವಂತದ್ದು ಅಥವಾ ವಿಷಯವನ್ನ ಪ್ರಸ್ತಾಪ ಮಾಡೋದಕ್ಕೆ ಚುಕ್ಕೆ ಪ್ರಶ್ನೆಗಳು ಈ ರೀತಿ ಎಲ್ಲ ಇದ್ರ ಸ್ವಲ್ಪ ಮಾಹಿತಿಯನ್ನು ಕೊಡಬಹುದು. ಒಂದು ಇದು ವರ್ಷಕ್ಕೆ 3 ಬಾರಿ ಮಿನಿಮಮ್ ಆಗಿ ಸೇರ್ತೇವೆ. ಒಂದು ನಾವು ಮೊದಲೇ ಸಾರಿ ಶುರು ಆಗೋದು ಬಜೆಟ್ ಅಧಿವೇಶನ, ಅದು ವರ್ಷ ಆರಂಭದಲ್ಲಿ ಶುರು ಆಗುತ್ತದೆ. ಅದಾದ ನಂತರ ಬರುವಂತದ್ದು ಮಳೆಗಾಲದ ಅಧಿವೇಶನ. 3ನೇದಾಗಿ ನಾವು ಶುರುವಾಗುವಂತದ್ದು ಚಳಿಗಾಲದ ಅಧಿವೇಶನ. ಇದರಲ್ಲಿ ಅಟ್ಲೀಸ್ಟ್ 4 ಸಾರಿ ಸೇರ್ಲಿಕ್ಕೆ ಅವಕಾಶ ಇದೆ. ಜನರಲಿ ಸರ್ಕಾರಗಳು ಅದು 4 ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳೋದಿಲ್ಲ. ಏರ್ ಕಂಡೀಷನ್ ಅಲ್ಲಿ ಅಥವಾ ಅಪೋಸಿಷನ್ ಪಾರ್ಟಿನಲ್ಲಿ ಒಂದು ರೀತಿ ಅಡ್ಜಸ್ಟ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಆಗುತ್ತೆ. ಬಹುಶಃ ಈ ಒಂದು ಸಂದರ್ಭದಲ್ಲಿ ಇನ್ನೂ ನಾವು 15 ಡೇಸ್ ಅನ್ನು ಎಕ್ಸ್ಟೆಂಡ್ ಮಾಡೋಷ್ಟು ಅವಕಾಶ ಇದೆ ನಮಗೆ. ಬಹುಶಃ ಈಗಿನ ಪರಿಸ್ಥಿತಿ ನೋಡಿದ್ರೆ ನಮ್ಮ ಸರ್ಕಾರ ಏನು ಆ ರೀತಿ ಇನ್ನು 15 ದಿವಸಕ್ಕೆ ಎಕ್ಸ್ಟೆಂಡ್ ಮಾಡೋಲ್ಲ. 10 ದಿವಸಕ್ಕೆ ಈ ಒಂದು ಅಧಿವೇಶನವನ್ನು ಇಲ್ಲಿ ಮುಗಿಸುತ್ತೆ. ಮುಂದೆ ಶುರು ಆಗ್ತಾ ಇರುವಂಥ ಬಜೆಟ್ ಅಧಿವೇಶನ. ಇದು 1ನೇ ಪ್ರಶ್ನೆ. 2ನೇದಾಗಿ ಈ ಅಧಿವೇಶನಗಳಲ್ಲಿ ನಾವು ಪ್ರಶ್ನೆಗಳನ್ನು ಎತ್ತಬೇಕು ಅಂದ್ರೆ 48 ಗಂಟೆ ಮುಂಚೆ ಅವ್ರಿಗೊಂದು ನೋಟಿಸ್ ಅನ್ನು ಕೊಡಬೇಕಾಗುತ್ತೆ. ಅವರ ಈ ರೀತಿಯಾದಂತಹ ವಿಷಯಗಳನ್ನ ಎತ್ತಿರ್ತೇವೆ ಅಂತ. ಅನ್ಲೆಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ದ ಮ್ಯಾಟರ್ ಇಸ್ ವೆರಿ ಇಂಪಾರ್ಟೆಂಟ್ ಇರುವಂತಹ ಸಂದರ್ಭದಲ್ಲಿ ಮಾತ್ರ ನೀವು ತಕ್ಷಣಕ್ಕೆ ಅದನ್ನು ಶೂನ್ಯಾವಧಿಯಲ್ಲಿ ಆ ವಿಷಯಗಳನ್ನ ಪ್ರಸ್ತಾಪ ಮಾಡಬಹುದು. ಆ ರೀತಿಯಾದಂತಹ ಅವಕಾಶ ಇರ್ತದೆ. ಇನ್ನು ಪ್ರಶ್ನೆಗಳನ್ನು ಕೇಳುವಂಥದ್ದು, ಪ್ರಶ್ನೆಗಳಲ್ಲಿ ರಿಟರ್ನ್ ಇರ್ತದೆ ಮತ್ತು ಓರಲ್ ಆನ್ಸರ್ ಅಲ್ಲಿ ಇರ್ತದೆ. ಅವರೇ ಸ್ವತಃ ಅದನ್ನು ಮೌಖಿಕವಾಗಿಯೂ ಕೂಡ ಮಂತ್ರಿಗಳಲ್ಲಿ ಅದನ್ನು ಹೇಳುವಂಥ ಪ್ರಸ್ತಾಪ ಮಾಡ್ತಾರೆ. 2 ಇದೆ. ಒಂದು, ನಾಳೆ ಅಧಿವೇಶನ ಆರಂಭವಾದಾಗ ಮೊದಲು ಮುಖ್ಯಮಂತ್ರಿಗಳು ತಮ್ಮ ಕ್ಯಾಬಿನೆಟ್ನ ಹೊಸ ಸಚಿವರೇನಿದ್ದಾರೆ ಅವ್ರನ್ನೆಲ್ಲರನ್ನು ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ ಇಡೀ ಸದನಕ್ಕೆ. ಅದಾದ ನಂತರ ಕಾರ್ಯಕಲಾಪಗಳು ಆರಂಭವಾಗ್ತದೆ. ಮೊದಲಿಗೆ ಶುರು ಆಗಬೇಕಾದಂಥದ್ದು ಪ್ರಶ್ನೋತ್ತರ ಅವಧಿ, ಅದಾದ ನಂತರ ಶೂನ್ಯಾವಧಿ, ಅದಾದ ನಂತರ ಚರ್ಚೆಗಳು ಯಾವ್ದಾವ್ದಿದೆಯೋ ಅದನ್ನು ತೆಗೆದುಕೊಳ್ತಾ ಹೋಗ್ತದೆ. ಈ
ರೀತಿಯಾದಂಥದ್ದು ಒಂದು ಬ್ರಾಡ್ ಒಂದು ಐಡಿಯಾ ಇರುವಂಥದ್ದು. ಇದನ್ನ ಸಮಯವನ್ನು ನಿಗದಿ ಮಾಡುವಂಥದ್ದು ಒಂದು ಕಲಾಪಗಳ ಅವ್ರು ಹೇಳಿದ್ರು ಗೃಹ ಇಲಾಖೆಯ ವೈಫಲ್ಯವ ಇಲ್ಲಿ ಚರ್ಚೆ ಆಗತ್ತೋ ಇಲ್ವೋ, ಚರ್ಚೆ ಆಗತ್ತೆ ಅನ್ನೋದ್ರ ಅದ್ರ ಬಗ್ಗೆ ಪ್ರತಿಪಕ್ಷಗಳು ನೋಟಿಸ್ ಅನ್ನು ಕೊಡಬೇಕಾಗತ್ತೆ. ಮೊದಲೇ ಪ್ರತಿಪಕ್ಷಗಳು ನೋಟಿಸ್ ಅನ್ನು ಕೊಡಬೇಕಾಗತ್ತೆ. ನಾವು ಯಾವ ವಿಷಯವನ್ನ ಎತ್ಕೊಳ್ತಾ ಇದ್ದೀವಿ ಮತ್ತು ಅಲ್ಲಿ ಆದಂತಹ ರೂಲ್, ಯಾವ ರೂಲ್ ಅಂಡರ್ ನಲ್ಲಿ ಆ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಅನ್ನುವಂಥದ್ದನ್ನ ಖಂಡಿತವಾಗಿಯೂ ಸರ್ಕಾರ ಒಪ್ಕೊಂಡ್ರೆ ಅದನ್ನ ಚರ್ಚೆ ಆಗ್ಬೋದು. ಅದರಲ್ಲಿ ಸ್ಪೀಕರ್ ಇರ್ತಾರೆ, ಸ್ಪೀಕರ್ ಡಿಸೈಡ್ ಮಾಡ್ತಾರೆ. ಕಲಾಪಕ್ಕೆ ಆದಂತ ಅದರದೇ ಆದಂತ ಒಂದು ಸಮಿತಿ ಅಂತ ಇರ್ತದೆ. ಸೊ ಆ ಸಮಿತಿ ಡಿಸೈಡ್ ಮಾಡ್ತದೆ ಆ ವಿಷಯಗಳನ್ನ ಎತ್ಕೊಳ್ಬೇಕಾ ಚರ್ಚೆಗೆ ಬೇಡವಾ ಅನ್ನುವಂಥದ್ದನ್ನ. ಅದು ಡಿಸೈಡ್ ಮಾಡಿದ್ರೆ ಅದು ಖಂಡಿತವಾಗಿಯೂ ಅಲ್ಲಿ ಚರ್ಚೆಗೆ ಬರುವಂತ ಅವಕಾಶ ಇದೆ. ಎಲ್ಲ ದೃಷ್ಟಿಯಿಂದ ಕೂಡ ಅದಕ್ಕೆ ಅಲ್ಲಿ ಏನಪ್ಪಾ ಅಂದ್ರೆ ಚಾನ್ಸ್ ಇದೆ. ಯಾವ ಕಾನೂನುಗಳು, ಮಸೂದೆಗಳು, ಈ ರೀತಿಯ ವಿಚಾರಗಳೆಲ್ಲ ಈ ರೀತಿಯ ವಿಚಾರಗಳನ್ನ ಅದನ್ನ ಪ್ರಸ್ತಾಪ ಮಾಡಬಹುದು. ಸರ್ಕಾರ ಮೊದಲೇ ಪ್ರಪೋಸ್ ಮಾಡ್ತದೆ, ನಾನು ಈ ರೀತಿಯಾದಂತಹ ಹೊಸ ಕಾನೂನನ್ನ ತರ್ತಾ ಇದ್ದೀನಿ ಅಂತ ಹೇಳಿ. ಆ ರೀತಿಯಾಗಿ ಅದೊಂದು ಮಂಡನೆ ಆಗ್ತದೆ ಸರ್ಕಾರದ ಮುಂದೆ. ಈಗ ಫಾರ್ ಎಕ್ಸಾಂಪಲ್ ಮೌಢ್ಯ ಪ್ರತಿಬಂಧಕ ಕಾಯ್ದೆಯನ್ನ ತರಬೇಕು ಅಂತಂದ್ರೆ ಈಗ ಆಲ್ರೆಡಿ ಅದು ಡಿಸ್ಕಸ್ ಆಗಿದೆ. ಒಂದ್ಸಾರಿ ಅದನ್ನು ಪ್ರಸ್ತಾಪ ಅದನ್ನು ಸದನದ ಮುಂದಿಟ್ಟು ತಿದ್ದುಪಡಿ ಮಾಡಿ ಅದನ್ನು ಹಿಂದೆ ತರಲಾಗಿದೆ. ಅದಕ್ಕೆ ಅಮೆಂಡ್ಮೆಂಟ್ಸ್ ಅನ್ನು ತರಬೇಕಾದಂತಹ ಸಂಗತಿ ಈಗ ಆಗಿದೆ. ಸೊ ಅಂತ ಸಂದರ್ಭದಲ್ಲಿ ಖಂಡಿತವಾಗಿಯೂ ಅದನ್ನ ಮುಂಚೆ ಪ್ರತಿಪಕ್ಷಗಳಿಗೆ ತಿಳಿಸ್ತಾರೆ, ಈ ರೀತಿಯಾದಂತಹ ಕಾಯ್ದೆಯನ್ನ ನಾವು ತರ್ತಾ ಇದ್ದೇವೆ ಅಂತ ಹೇಳಿ. ಅದನ್ನ ಪ್ರಸ್ತಾಪ ಮಾಡಿದ್ಮೇಲೆ ಅದ್ರ ಮೇಲೆ ಚರ್ಚೆ ಆಗತ್ತೆ. ಒಂದೇ ಸಾರಿಗೆ ಅದನ್ನ ಆಗೋದಿಲ್ಲ. ಅದಾದ್ಮೇಲೆ ಚರ್ಚೆ ಆದ್ಮೇಲೆ ಅದು ಮುಂದಿನ ಪ್ರಸಂಗಗಳಿಗೆ ಹೋಗ್ತದೆ. ರಾಜ್ಯಪಾಲರ ಸಿಗ್ನೇಚರ್ ಅದೆಲ್ಲ ಇರ್ತದೆ. ಸೊ ಇಟ್ಸ್ ಅ ಲಾಂಗ್ ಪ್ರೊಸೆಸ್. ಇವತ್ತೇ ಅವರು ಸದನದಲ್ಲಿ ಮಂಡಿಸಿದ್ರು ಅಂದ ತಕ್ಷಣ ಕಾಯ್ದೆ ಬಂದ್ಬಿಡ್ತು ಅಂತೇನಿಲ್ಲ. ಸೊ ಅದರದೇ ಆದಂತ ಮೇಲ್ಮನೆ ಇದೆ, ಕೆಳಮನೆ ಇದೆ, ಇನ್ನೊಂದು ಮತ್ತೊಂದು ರಾಜ್ಯಪಾಲರಿಗೆ ಹೋಗುತ್ತೆ, ಕ್ಲಾರಿಫಿಕೇಶನ್ಸ್ ಕೇಳ್ತಾರೆ. ಅದಾದ್ಮೇಲೆ ರಾಜ್ಯಪಾಲರು ಅದನ್ನ ಇಂಟರ್ಪ್ರಿಟೇಷನ್ ಅಂತ ಕೇಳಬಹುದು. ಅದನ್ನ ಕೇಂದ್ರ ಗೃಹ, ಬಿಕಾಸ್ ಅದು ಕಾನೂನಿನ ತಿದ್ದುಪಡಿ ಆಗಿರೋದ್ರಿಂದ ಕೇಂದ್ರ ಸರ್ಕಾರದ ಇದನ್ನ ಕೇಳ್ಬೋದು, ಅವರ ಮಾಹಿತಿಯನ್ನು ಕೇಳ್ಬೋದು ಅದರಿಂದ. ಸೊ ಸಾಕಷ್ಟು ಒಂದು ಲೆಂಗ್ದಿ ಪ್ರೊಸೆಸ್ ಇದೆ ಅಲ್ಲಿ. ಕೇವಲ ಮಂಡಿಸಿದ್ದು ಅಂದ ತಕ್ಷಣ ಅದು ಕಾಯ್ದೆ ಅಂತಲ್ಲ. ಸೊ ಅದಕ್ಕೆ ಆದಂತ ಅವಕಾಶಗಳನ್ನು ಕೊಡಬೇಕು. ಇವನ್ ಪ್ರತಿಪಕ್ಷಗಳಿಗೂ ಕೂಡ ಸಾಕಷ್ಟು ಇದೆ. ಒನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ 30 ತಿಂಗಳ ಅವಧಿಯನ್ನು ಕಂಪ್ಲೀಟ್ ಮಾಡ್ತು. ಇದು ಹಾಫ್ ಎ ಮಾರ್ಕ್, 2.5 ವರ್ಷಕ್ಕೆ ಮುಗಿತು. ಯಾವುದೇ ಒಂದು ಸರ್ಕಾರದ ಈಗಿನ ನಮ್ಮ ರಾಜಕೀಯ ಪರಿಸ್ಥಿತಿಯಲ್ಲಿ ಬ್ರಾಡರ್ ಇಂಡಿಯನ್ ಪ್ಯಾನ್ ಇಂಡಿಯಾ ಆಸ್ಪೆಕ್ಟ್ ನೋಡಿದ್ರೆ ಇನ್ನು 6 ತಿಂಗಳು ಅಂದ್ರೆ 4.5 ವರ್ಷ ಸರ್ಕಾರದ ಅವಧಿ ಮುಗಿದ ತಕ್ಷಣನೇ ನಾವು ಚುನಾವಣೆಗೆ ಹೋಗ್ತಾ ಇದ್ದೇವೆ. ಎಲ್ಲೂ 5 ವರ್ಷದ ಕಂಪ್ಲೀಷನ್ ಪೀರಿಯಡ್ ಜನರಲ್ ಈ ಟ್ರೆಂಡ್ ನಲ್ಲಿ ಮಾಡ್ತಾ ಇಲ್ಲ. ಜನರಲಿ ಇಲೆಕ್ಷನ್ ಪ್ರೊಸೆಸ್ ಅನ್ನು ಶುರು ಮಾಡ್ಬಿಡುತ್ತೆ. ಆ ಒಂದು ಹಿನ್ನೆಲೆಯನ್ನು ಗಮನಿಸ್ಕೊಂಡ್ರೆ ಸರ್ಕಾರಕ್ಕೆ ಕೆಲಸ ಅಂತ ಮಾಡ್ಲಿಕ್ಕೆ ಇರೋದು ಇನ್ನು ಒಂದೇ ವರ್ಷ. ಒಂದು ವರ್ಷದಲ್ಲಿ ಆಕಾಂಕ್ಷಿಗಳು ಇರ್ತಾರೆ, ಶುರು ಆಗ್ಬಿಡುತ್ತೆ. ಅವ್ರದ್ದಾದಂಥ ಲಾಬಿ ಶುರು ಆಗುತ್ತೆ, ಟಿಕೆಟ್ಗಾಗಿ ಶುರು ಆಗುತ್ತೆ. ಅಲ್ಲಿಯ ಸ್ಥಳೀಯ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂತ ಯಾವ ರೀತಿಯಾಗಿ ಸ್ಟ್ರಾಟಜಿಗಳನ್ನು ಮಾಡಬೇಕು ಆ ರೀತಿಯಾದ ಒಂದು ಚಿಂತನೆ ಜನರಲ್ ಆಗಿ ಶುರು ಆಗುತ್ತೆ. ಸೊ ಸರ್ಕಾರ ತನ್ನ ಕೆಲಸಕ್ಕಿಂತ ರಾಜಕಾರಣ ಹೆಚ್ಚಿನ ಪರಿಸ್ಥಿತಿಯಲ್ಲಿ ಬರುತ್ತೆ. ಹೀಗಾಗಿ ಸಿದ್ದರಾಮಯ್ಯ ಅವ್ರಿಗೆ ಇರೋದು ಕೂಡ ಇನ್ನು 365 ದಿವಸ ಅವರು ನೇರವಾಗಿ ಕೆಲಸ ಮಾಡಬೇಕು ಅನ್ನುವಂಥ ಸಂದರ್ಭ. ಹೀಗಾಗಿ ಅವ್ರಿಗೂ ಕೂಡ ಇದೊಂದು ಚಾಲೆಂಜಿಂಗ್ ಆಸ್ಪೆಕ್ಟ್ ಈ ಟೈಮ್ ಅನ್ನುವಂಥದ್ದು. ಸೊ ಇವೆಲ್ಲವನ್ನೂ ಇಟ್ಕೊಂಡ್ರೆ ಇದೊಂದು ಅಧಿವೇಶನ ಏನಿದೆ ಬಹುಮುಖ್ಯ ಈ 10 ದಿನಗಳ ಕಾಲ ಏನಿದೆಯಲ್ಲ ಸರ್ಕಾರಕ್ಕೆ ಒಂದು ಅಗ್ನಿ ಪರೀಕ್ಷೆ ಅಂತಾನೆ ಹೇಳಬಹುದು ಇದು ಈ ಒಂದು ಪ್ರಮಾಣದಲ್ಲಿ. ಯಾಕಂದ್ರೆ ಇವತ್ತು ನವಲಗುಂದದ JDS ನ ಶಾಸಕ ಕೋನರೆಡ್ಡಿ ಅವರು ಕೂಡ ಇವತ್ತು ಕಳಸಾ ಬಂಡೂರಿ ಯೋಜನೆಯ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅದು ಕೂಡ ದೊಡ್ಡ ಮಟ್ಟದಲ್ಲಿ ಈ ಬಾರಿ ಸರ್ಕಾರವನ್ನ ಒಂದು ರೀತಿಯಲ್ಲಿ ಪೇಚಿಗೆ ಸಿಲುಕಿಸುವಂತಹ ಸಾಧ್ಯತೆ ಕೂಡ ಇದೆ. ಒಂದು ಮಲತಾಯಿ ನದಿ ನೀರು ಹಂಚಿಕೆಯ ವಿವಾದ ಏನಿದೆ ಆ ವಿವಾದವನ್ನು ಸರ್ಕಾರ ಯಾವ ರೀತಿ ಹ್ಯಾಂಡಲ್ ಮಾಡಿದೆ ಅದರ ಬಗ್ಗೆ ನಿಮಗೆ ಒಬ್ಬ ಕಾಂಗ್ರೆಸ್ನ ಕಾರ್ಯಕರ್ತನಾಗಿ ನಿಮಗೆ ತೃಪ್ತಿ ಇದೆಯಾ, ಇದು ಸರಿಯಾಗಿದೆ ಅಂತ? ಕಳಸಾ ಬಂಡೂರಿ ಯೋಜನೆ ಬಗ್ಗೆ ಈಗ ಗೋವಾ ಸರ್ಕಾರ ಇರ್ಬೋದು, ಮಹಾರಾಷ್ಟ್ರ ಸರ್ಕಾರ ಇರ್ಬೋದು, ಅದರ ಮುಖ್ಯಮಂತ್ರಿಗಳು ಅದೇ ರೀತಿ ಸಚಿವರುಗಳ ಸಭೆಗಳು ಇನ್ನೂ ಸಹ ನಡೀಬೇಕಾಗಿದೆ. ಇದು ಕೇಂದ್ರ ಸರ್ಕಾರದ ಒಂದು ಜವಾಬ್ದಾರಿಯಲ್ಲಿ ಮುಂದಿನ ದಿನಗಳಲ್ಲಿ ನಡೆದ್ರೆ ಖಂಡಿತ ಇದು ಮುಂದಿನ ದಿನಗಳಲ್ಲಿ ಯಶಸ್ವಿ ಆಗಲಿಕ್ಕೆ ಸಾಧ್ಯತೆಗಳು ಇವೆ ಅಂತ ನಾನು ಎಣಿಸ್ತೇನೆ. ಒಂದು ಆಡ್ ಮಾಡ್ತೇನೆ ಕಳಸಾ ಮಹದಾಯಿ ಯೋಜನೆ ಏನಿದೆ ಅಲ್ಲ ಅದ್ರ ಎಂಟೈರ್ ಆಗಿ ಅದು ಈಗ ಆಲ್ರೆಡಿ ಟ್ರಿಬ್ಯುನಲ್ ಎದುರುಗಡೆ ಇದೆ. ಅದು ಯಾವುದೇ ಪಕ್ಷ ಅದು ನರೇಂದ್ರ ಮೋದಿ ಅವರಾಗಿರ್ಲಿ ಅಥವಾ ಆ ಸ್ಥಾನದಲ್ಲಿ ಇನ್ನೊಬ್ರು ಯಾರೇ ಆಗಿರ್ಲಿ ಈ ಸಮಸ್ಯೆಯನ್ನ ಪರಿಹಾರ ಮಾಡ್ಲಿಕ್ಕೆ ಜನರಿಗೆ ಮನದಟ್ಟು ಮಾಡುವ ಕೆಲಸ ಆಗ್ತದೆ. ಜನರಿಗೆ ಮನದಟ್ಟು ಮಾಡೋದನ್ನ ಎಲ್ಲಾ ಪಕ್ಷಗಳು ಅದರಲ್ಲಿ ಫೇಲ್ ಆಗಿದೆ. ಜನರಿಗೆ ಬೇಕು ಅಂತಲೇ ಬೆಂಕಿ ಹಚ್ತಾ ಇದ್ದಾರೆ. ಅಲ್ಲಿನ ಜನನಾಯಕರು ಕೂಡ ಅದನ್ನ ಅಂದ್ರೆ ಪಕ್ಷಾತೀತವಾಗಿ ಏನು ವೇದಿಕೆಗಳನ್ನು ರಚಿಸಿಕೊಂಡು ಹೋರಾಟ ಮಾಡ್ತಾ ಇದ್ದಾರೋ ಅವರು ಕೂಡ ಇದನ್ನ ಅರ್ಥ ಮಾಡಿಸಲು ವಿಫಲರಾಗಿದ್ದಾರೆ. ಇದು ಸರ್ಕಾರ ಅಂದ್ರೆ ನ್ಯಾಯಾಧಿಕರಣದ ಮುಂದಿರುವಂತಹ ಪ್ರಶ್ನೆ. ನ್ಯಾಯಾಧಿಕರಣ ಒಪ್ಪಿಕೊಂಡ ಪಕ್ಷದಲ್ಲಿ ಮಾತ್ರವೇ ಅದನ್ನ ಔಟ್ ಆಫ್ ದಿ ಕೋರ್ಟ್ ಸೆಟಲ್ಮೆಂಟ್ಗೆ ಹೋಗಬಹುದು. ನಾವು ಔಟ್ ಆಫ್ ದಿ ಕೋರ್ಟ್ಗೆ ಅಂದ್ರೆ ಹೋಗೋಕ್ಕಿಂತ ಮುಂಚೆ 98ರಿಂದ ಇದಕ್ಕೆ ಅವಕಾಶ ಇತ್ತು. ನಾವಂದ್ರೆ ಎಲ್ಲ ಪಕ್ಷಗಳು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದು, ಗೋವಾದಲ್ಲಿ ಅಧಿಕಾರಕ್ಕೆ ಬಂದು, ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು ಎಲ್ಲರೂ ಕೂಡ ವಿಫಲರಾಗಿದ್ದಾವೆ. ಈಗ ವಿಫಲರಾದ ಮೇಲೇನೆ ಇದು ಕೇಂದ್ರ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ನ್ಯಾಯಾಧಿಕರಣಕ್ಕೆ ಹೋಗಿರೋದು JS ಪಾಂಚಾಲ್ ನೇತೃತ್ವದಲ್ಲಿ ಜಸ್ಟಿಸ್.
ಸೊ ಅವರು ಅವ್ರ ಮುಂದೆ ಒಂದು ಮಧ್ಯಂತರ ಅರ್ಜಿಯನ್ನು ಹಾಕೊಂಡಿದ್ದೇವೆ, ಇಲ್ಲ ನಮಗೆ ಸ್ವಲ್ಪ ಕಾಮಗಾರಿಯನ್ನು ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿ. ಇಂಥ ಸಂದರ್ಭದಲ್ಲಿ ಇದಕ್ಕೆ ಸಿದ್ದರಾಮಯ್ಯ ಇರ್ಲಿ ಇನ್ನೊಬ್ರು ಇರ್ಲಿ ಇದಕ್ಕೆ ಅವಕಾಶನೇ ಇಲ್ಲ ಅಲ್ಲಿ. ಹೌದು, ನ್ಯಾಯಾಧಿಕರಣ ತೀರ್ಪನ್ನು ಕೊಡಬೇಕು, ಹೊರಗಡೆ ಹೋಗಿ ಸೆಟಲ್ ಮಾಡಿ ಅಂತ ಹೇಳಿ ಅವರ ಅನುಮತಿಯನ್ನು ಕೊಡಬೇಕು. ಹೌದು, ಅವರ ಅನುಮತಿಯನ್ನು ಕೊಡಬೇಕು. ಅವಾಗ ಪ್ರಧಾನಮಂತ್ರಿ ಅವರು ಕೂಡ ಅಲ್ಲಿ ಮುಂದುವರಿಬಹುದು. ಹಿಂಗಾಗಿ ಯಾವ ಪಕ್ಷಗಳಿಗೆ ಅವಕಾಶ ಇಲ್ಲ ಇಲ್ಲಿ. 3 ಮುಖ್ಯಮಂತ್ರಿಗಳು ಕುಳಿತುಕೊಂಡು ಒಂದು ಸೆಟಲ್ಮೆಂಟ್ ಗೆ ಬಂದ್ರೆ ನ್ಯಾಯಾಧಿಕರಣ ಕೂಡ ಅದರ ಬಗ್ಗೆ ಚರ್ಚೆ ಮಾಡೋಣ. ಅದನ್ನು ಕನ್ವಿನ್ಸ್ ಮಾಡಬೇಕಾಗತ್ತೆ, ಒಂದು ಪುಟ್ಟ ವಿರಾಮ. ವೀಕ್ಷಕರ, ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗ್ಲೋರ್ and Udupi Manipal Main Road, Udupi. ವಿರಾಮದ ಬಳಿಕ ಕರೆಂಟ್ ಅಫೇರ್ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ನಾವು ವಿಧಾನಮಂಡಲ ಅಧಿವೇಶನದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ಈ ಬಾರಿ ಅಸಹಿಷ್ಣುತೆಯ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರವ್ಯಾಪಿಯಾಗಿ ಒಂದು ಧ್ವನಿ ಎತ್ತುತ್ತಾ ಇದೆ. ಅದಕ್ಕೆ ಮೂಲ ಕಾರಣ ಏನು ಕೇಳಿದ್ರೆ ಕಲಬುರಗಿ ಹತ್ಯೆ, ದಾಬೋಲ್ಕರ್ ಹತ್ಯೆ ಮತ್ತು ಪನ್ಸಾರೆ ಅವರ 3 ಹತ್ಯೆಗಳೇನಿದೆ, ವಿಚಾರವಾದಿಗಳ ಹತ್ಯೆ ನಡೆದಿದೆ ಅಂತ ಹೇಳುವಂಥದ್ದು. ನಾನು ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಕೇಳಬೇಕು. ಕಲಬುರಗಿ ಅವರ ಹತ್ಯೆ ನಡೆದು ನನಗನಿಸ್ತಾ ಇದೆ 2-3 ತಿಂಗಳುಗಳೇ ಕಳೆದು ಹೋಯ್ತು. ಆದ್ರೆ ಯಾವುದೇ ರೀತಿಯ ಇವತ್ತಿನವರೆಗೆ ಒಬ್ಬ ಅಪರಾಧಿಯನ್ನು ಕೂಡ ಹಿಡಿಯೋದಕ್ಕೆ ನಮ್ಮ ರಾಜ್ಯದ ಪೊಲೀಸರಿಂದಲೂ ಆಗಲಿಲ್ಲ, ಸರ್ಕಾರವು ಯಾವುದೇ ರೀತಿ ಕ್ರಮವನ್ನು ಕೈಗೊಂಡಿಲ್ಲ. ನಿಮ್ಗೆ ಏನನಿಸುತ್ತೆ? ಇದರ ಹೊಣೆಯನ್ನ ಕೇಂದ್ರದ ಮೇಲೆ ಅಸಹಿಷ್ಣುತೆ, ಅಲ್ಲಿ ಅವಾರ್ಡ್ ವಾಪಸಿಯನ್ನ ಮಾಡುವಂಥದ್ದು, ಅಲ್ಲಿ ಮೋರ್ಚಾಗಳನ್ನು ತೆಗೆಯುವಂಥದ್ದು, ಇದು ಎಲ್ಲೋ ಒಂದು ಕಡೆಯಲ್ಲಿ ನಿಮ್ಮ ದ್ವಿಮುಖ ನೀತಿ ಅಂತ ಅನಿಸ್ತಾ ಇಲ್ವಾ ನಿಮಗೆ? ಇವತ್ತು ರಾಜ್ಯದಲ್ಲಿ ಮಾತ್ರ ಅಲ್ಲ, ಇವತ್ತು ಹೆಚ್ಚಾಗಿ RT ಆಕ್ಟ್ ಬಂದ ನಂತರ ಈ ಮಾಹಿತಿ ಹಕ್ಕು ಬಗ್ಗೆ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಜೀವಕ್ಕೆ ಬಹಳ ಒಂದು ಸಂಚಕಾರ ಇದೆ. ನಾನು ಇದನ್ನು ನಿಮ್ಮ ಅವಧಿಯಲ್ಲೂ ಇತ್ತು ಅಲ್ಲ, ಹಾಗೆಲ್ಲ ಮಾಹಿತಿ ಹಕ್ಕುದು ಬಂದ ನಂತರ ಉಂಟಲ್ಲ, ಅಲ್ಲ ನಾನು ಯಾವ್ದು ಅವಧಿ ಅಂತ ಹೇಳುದಲ್ಲ, ನಾನು ಯಾರ್ದು ಅವಧಿಗೆ ಹೇಳ್ತಾ ಇಲ್ಲ, ನಾನು ಅವಧಿ ಅಂತ ಹೇಳ್ತಾ ಇಲ್ಲ. ಅವಧಿ ಬಗ್ಗೆ ಯಾಕೆ ನಿಮ್ಗೆ ಅವಧಿ ಬಗ್ಗೆ ತಲೆಬಿಸಿ ಆಗ್ತಾ ಇದೆ ಜನರಿಗೆ? ಅದೇ ಸಹಿಷ್ಣುತೆ ಇಲ್ಲ, ಅಸಹಿಷ್ಣುತೆ, ಸತ್ಯ ಹೇಳಿಕೆ ಯಾರಿಗೂ ಬಿಡುದಿಲ್ಲ. ಈಗ ಕಾಲವೇ ಹಾಗೆ. ಈಗ ಕಾಲ ಸತ್ಯವಂತರಿಗೆ ಅಲ್ಲ. ಸತ್ಯಹರಿಶ್ಚಂದ್ರ ಇದ್ರೆ ಖಂಡಿತ ಯಾವಾಗಲೂ ಸತ್ತೋಗ್ತಿದ್ದ ಈ ಕಾಲದಲ್ಲಿ, ಖಂಡಿತ ಸತ್ಯವಂತರಿಗೆ ಅಲ್ಲ ಈ ಕಾಲ. ನಾವು ನೋಡ್ತಾ ಇದ್ದೇವೆ, ನಾವು ಬರ್ತಾ ಇದನ್ನೆಲ್ಲ ಈ ಒಂದು ಇದನ್ನು ನೋಡ್ತಾ ಇದ್ದೇವೆ. ಅಲ್ಲ, ನಾನು ಕೇಳ್ತಾ ಇರೋದು ಕಲಬುರಗಿ ಹತ್ಯೆ ಯಾಕೆ ತನಿಖೆ ಆಗ್ಲಿಲ್ಲ? ಕಲಬುರಗಿ ತನಿಖೆ ಆಗ್ತಾ ಇದೆ. ಇವತ್ತು ಅವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದೀರಿ ನೀವು ವಿಧಾನಮಂಡಲ ಅಧಿವೇಶನದಲ್ಲಿ, ಆದ್ರೆ ಅವರ ಸಾವಿಗೆ ನ್ಯಾಯವನ್ನು ದೊರಕಿಸುವಂತ ಕೆಲಸ ಆಗಲಿಲ್ಲ. ಆ ಬಗ್ಗೆ ತನಿಖೆಗಳು ನಡೀತಾ ಇವೆ. ಮುಂದಿನ ದಿನಗಳಲ್ಲಿ ಖಂಡಿತ ಆ ಬಗ್ಗೆ ಯಾರು ಕೊಲೆ ಮಾಡಿದ್ದಾರೆ, ಏನು ನಡೆದಿದೆ ವಿಷಯಗಳು ಖಂಡಿತ ಅದು ಬಹಿರಂಗ ಆಗ್ತದೆ ಅಂತ ನನಗೆ ಸರಿ. ಏಕಾಏಕಿಯಾಗಿ ಸರ್ಕಾರ ಇರ್ಬೋದು, ಸರ್ಕಾರದ ಪರ ಒಲವಿಲ್ಲುವಂತ ಕೆಲವು ಸಾಹಿತಿಗಳು, ಇದು ಒಂದು ಸೈದ್ಧಾಂತಿಕ ಮತಭಿನ್ನತ ಒಂದು ಭಿನ್ನಾಭಿಪ್ರಾಯಗಳಿಂದಲೇ ಈ ಕೊಲೆ ಆಗಿದೆ ಅನ್ನುವಂತ ನಿರ್ಧಾರಕ್ಕೆ ನೀವು ಹೇಗೆ ಬಂದ್ರಿ? ಈಗ ಅವರು ಕೂಡ ಒಂದು ಸೈದ್ಧಾಂತಿಕ ಒಂದು ಭಿನ್ನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ರು. ಅದಕ್ಕೆ ಕೊಲೆ ಆಗಿರ್ಬೋದು ನಿಮಗೆ ಯಾಕೆ ಯಾರು ಅರೆಸ್ಟ್ ಆಗ್ಲಿಲ್ಲ? ಈಗಾಗಲೇ ಅದರ ಬಗ್ಗೆ ಮೊನ್ನೆ ಇಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಯಾವುದೋ ಒಂದು ಪಕ್ಷ, ಇವರ ಪಕ್ಷ ಮತ್ತು ಇವರ ಒಂದು ಸಂಘ ಪರಿವಾರದ ವಿರುದ್ಧ ಘೋಷಣೆಗಳಿಗೆ ಹೋಗಿದ್ದು, ಕಲಬುರಗಿಯನ್ನು ಕೊಂದವರು ಅವರೇ. ಯಾಕೆ ಅರೆಸ್ಟ್ ಆಗ್ತಾ ಇಲ್ಲ? ಸರ್ಕಾರ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಯಾರನ್ನ ಕೂಡ ಯಾಕೆ ವಿಚಾರಣೆಗಳಾಗ್ತಾ ಇಲ್ಲ? ಇವತ್ತು ನೀವು ಒಬ್ಬ ಯಾರಿಗೂ ಒಂದು ಸಂಶಯ ಇದ್ರೆ ಅರೆಸ್ಟ್ ಮಾಡಿದ ಕೂಡಲೇ ಈಗ ಗೊತ್ತು ಬೇಕಾದಷ್ಟು ಸಂಘಟನೆಗಳಿವೆ, ಅದನ್ನ ಅವರ ಹತ್ರ ಪುರಾವೆಗಳು ಇಲ್ಲ ಆದ್ರೆ ಆತನನ್ನು ಪೊಲೀಸ್ ಸ್ಟೇಷನ್ ತರಲಿಕ್ಕೆ ಆಗುದಿಲ್ಲ, ಸುಲಭ ಇಲ್ಲ. ಆದ್ರಿಂದ ದಾಖಲೆಗಳನ್ನು ಒಟ್ಟು ಕಲೆ ಹಾಕ್ತಾ ಇದ್ದಾರೆ. ಖಂಡಿತ ಶೀಘ್ರದಲ್ಲಿ ಬಂಧನ ಆಗ್ತದೆ ಅಂತ ನನಗೆ ವಿಶ್ವಾಸ ಇದೆ. ಶ್ರೀಕಾಂತ್, ಈಗ ಕಲಬುರಗಿಯವರ ಹತ್ಯೆ ನಡೆದದ್ದು ಕರ್ನಾಟಕದಲ್ಲಿ ಆಯ್ತು. ಕಲಬುರಗಿಯವರ ಹತ್ಯೆ ನಡೆಸಿದವರು ಬೇರೆ ಬೇರೆ ಆ್ಯಂಗಲ್ನಿಂದ ಇದು ಇನ್ವೆಸ್ಟಿಗೇಷನ್ ಆಗ್ತಾ ಉಂಟು. ಅವರ ಹಿತೈಷಿಗಳೇ ಕೊಂದಿದ್ದಾರಾ, ಅಥವಾ ಇನ್ಯಾರಾದರೂ ಮತಾಂಧರು ಕೊಂದಿದ್ದಾರ, ಅಥವಾ ಇನ್ಯಾರು ಕೊಂದಿರೋ ಬೇರೆ ಬೇರೆ ಆಂಗಲ್ ಅಲ್ಲಿ ಇದನ್ನ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯ ಸರ್ಕಾರ ವೈಫಲ್ಯವನ್ನು ಕಂಡಿದೆ. ಇವತ್ತಿನವರೆಗೂ ಕೂಡ ಯಾರನ್ನು ಕಂಡು ಹಿಡ್ಲಿಕ್ಕೆ ಆಗಲಿಲ್ಲ. ಅದರ ಮೊದಲು ನೀವು ಹೇಳಿದಾಗೆ ಪನ್ಸಾರೆ ಅಂತ ಹೇಳಿ ಕಮ್ಯುನಿಸ್ಟ್ ನಾಯಕನ ಹತ್ಯೆ ಆಯ್ತು, ಹತ್ಯೆ ಆಯ್ತು. ಆಗ ಆ 2 ಹತ್ಯೆಗಳು ನಡೆದಾಗ ಯಾರು ಕೂಡ ಅಸಹಿಷ್ಣುತೆ ಬಗ್ಗೆ ಮಾತಾಡಲಿಲ್ಲ. ಅಸಹಿಷ್ಣುತೆ ಬಗ್ಗೆ ಯಾಕೆ ಮಾತಾಡಿದ್ರು? ಕೇಂದ್ರ ಸರ್ಕಾರ ಸುಮಾರು 1,000ಕ್ಕಿಂತಲೂ ಅಧಿಕ NGOಗಳನ್ನು ನಿಷೇಧ ಮಾಡುತ್ತೆ, ಅವರಿಗೆ ಬರುವಂತಹ ಫಂಡಿನ ಮೇಲೆ ಕಣ್ಣನ್ನು ಇಡುತ್ತೆ. ಖಂಡಿತ
ಇವತ್ತು ಸಂಘಟನೆಗಳ ಮೇಲೆ ನಿಷೇಧ ದಾದ್ರೆಯಲ್ಲಿ ಮತಾಂತರ ಮಾಡುವ ನಿಮ್ಮ ಪಕ್ಷದ ಸಾಧ್ವಿ ಪ್ರಾಚಿ ಇರ್ಬೋದು, ಸಾಧ್ವಿ ನಿರಂಜನ ಜ್ಯೋತಿ ಇರ್ಬೋದು, ಬಾಯಿ ಕಂಟ್ರೋಲ್ ಹಾಕಿ. ನಾನು ಆಯ್ತು, ಇವರೆಲ್ಲರೂ ಕೂಡ ಹೇಳಿಕೆಯನ್ನ ಕೊಡ್ತಾ ಇದ್ರು ಕೂಡ ನಿಮ್ಮ ಪಕ್ಷದವರಿಗೆ ಅವರ ಮೇಲೆ ಹಿಡಿತಾ ಇಲ್ಲ. ವ್ಯವಸ್ಥಿತವಾದಂತ ಕುತಂತ್ರಗಳು ನಡೀತಾ ಉಂಟು ಜನರ ಗಮನವನ್ನು ಬೇರೆ ಕಳಿಸ್ಲಿಕ್ಕೋಸ್ಕರವಾಗಿ. ಇವತ್ತು ಗೋದ್ರದಲ್ಲಿ ರೈಲನ್ನು ಸುಟ್ಟು 56 ಜನ ಸಜೀವದಾನದ ಅಸಹಿಷ್ಣುತೆ ಕಂಡು ಬರಲಿಲ್ಲ. ಭಾರತದ ಸಾರ್ವಭೌಮ ಪಾರ್ಲಿಮೆಂಟ್ ಮೇಲೆ ದಾಳಿ ನಡೆದಾಗ ಅಸಹಿಷ್ಣುತೆ ಯಾರಿಗೂ ಕಂಡು ಬರಲಿಲ್ಲ. ನಿಮ್ಮ ಮುಂಬೈಯ 26/11 ಘಟನೆಯಲ್ಲಿ ಸಹ ನೂರಾರು ಯಾರು ಆಗ್ಲಿ ಯಾವಾಗಲೇ ನಡೀತು. ನಾನು ಕೇಳ್ತೇನೆ, ಆಗ ಅಸಹಿಷ್ಣುತೆ ಕಂಡು ಮಾತಾಡಬೇಡಿ, ನಾನು ಹೇಳ್ತೇನೆ ಆಗ ಅಸಹಿಷ್ಣುತೆ ಮುಂಬೈಯಲ್ಲಿ ಮಾರಣ ಹೋಮ ಆದಾಗ, ಇದರಲ್ಲಿ ದೇಶದಲ್ಲಿ ಜನರಿಗೆ ಸುರಕ್ಷತೆನೇ ಇಲ್ಲ ಎಂಬ ಕಾರಣ ಬಂದಾಗ ಈ ಸಾಹಿತಿಗಳು ಎಲ್ಲ ಜೀವಂತ ಇರಲಿಲ್ವಾ? ಇವರು ಯಾಕೆ ಪದಕಗಳನ್ನು ಹಿಂದಿರುಸಲಿಲ್ಲ? ಪದ್ಮಶ್ರೀಯನ್ನ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಅಥವಾ ಇನ್ನಿತರ ಪ್ರಶಸ್ತಿಗಳನ್ನ ಇವತ್ತು ಹಿಂದಿರುಗಿಸಲಿಲ್ಲ. ಹೀಗೆ ಯಾವುದೋ ಒಂದು ಷಡ್ಯಂತ್ರದ ಭಾಗವಾಗಿ ಸಾಹಿತಿಗಳು ಕೂಡ ಈ ಕಾಂಗ್ರೆಸ್ ನೊಟ್ಟಿಗೆ. ಯಾಕೆ ನೀವು ಪ್ರಧಾನಿ ಯಾಕೆ ಮಾತಾಡ್ತಾ ಇಲ್ಲ? ನಮ್ಮ ಪ್ರಧಾನಿ ರಾಷ್ಟ್ರೀಯ ಮಟ್ಟದ ಇಷ್ಟೊಂದು ಪದಕಗಳು ಬರ್ತಾ ಇದ್ರು ಕೂಡ ಪ್ರಧಾನಿ ದೇಶಕ್ಕೆ ಹೋಗಿ ಮಾತಾಡ್ತಾರೆ, ನಮ್ಮ ದೇಶದಲ್ಲಿ ಯಾಕೆ ಮಾತಾಡೋದಿಲ್ಲ? ಮಾತಾಡೋ ವಿಚಾರ ಬಗ್ಗೆ ಮಾತ್ರ ಪ್ರಧಾನಿ ಮಾತಾಡ್ಬೇಕು. ಯಾರು ಯಾವ ವಿಚಾರವನ್ನು ಮಾತಾಡ್ಬೇಕು ಅದನ್ನೇ ಅವ್ರು ಮಾತಾಡ್ಬೇಕು. ಇದೆಲ್ಲ ಡೋಂಟ್ ಕೇರ್. ಯಾರೋ ಒಂದೆರಡು ಪದಕಗಳ ಹಿಂದಿರುಗಿಸುವ ಪ್ರಧಾನಿ ಅವರು ಬಂದು ಹೇಳಿಕೆಯನ್ನು ಕೊಡ್ಬೇಕಂತ ಹೇಳಿದ್ರೆ ಖಂಡಿತ ಹೇಳ್ತೀನಿ. ಯಾರೋ ನೋಡಿ, ಅಸಭ್ಯವಾಗಿ ವರ್ತನೆ ಮಾಡ್ತಾರೆ. ಕರ್ನಾಟಕದವರು ಇವತ್ತು ಕೆಂಪೇಗೌಡರ ಬಗ್ಗೆ ಬಹಳ ಕೆಳಮಟ್ಟದಲ್ಲಿ ಮಾತನಾಡ್ತಾರೆ. ಇಂಥವರ ವ್ಯಕ್ತಿಗಳನ್ನ ಇವತ್ತು ಜ್ಞಾನಪೀಠ ಪ್ರಶಸ್ತಿ ಕೊಟ್ಟದ್ದು ನಮ್ಮ ದೌರ್ಭಾಗ್ಯ. ಪ್ರಜಾಪ್ರಭುತ್ವದ ದೊಡ್ಡ ಕೊಲೆ ಆಗಿದೆ ಇಂಥವರಿಗೆ ಜ್ಞಾನಪೀಠ ಪ್ರಶಸ್ತಿಗಳು ಕೊಟ್ಟು. ಅಲ್ಲ, ನೀವು ಅವರ ಸೈದ್ಧಾಂತಿಕವಾದಂತ ಒಂದು ಇದನ್ನು ಒಪ್ಪೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅವರ ತುಗಲಕ್ ನಾಟಕವನ್ನು ನೀವು ನೋಡಲಿಲ್ಲ, ಅವರ ಯಾವುದೇ ನಾಟಕಗಳನ್ನಿರ್ಬೋದು, ಅವರ ಕೃತಿಗಳನ್ನು ನೀವು ನೋಡಲಿಲ್ಲ. ಕೇವಲ ಒಂದು ಹೇಳಿಕೆಯಿಂದ ಗಿರೀಶ್ ಕಾರ್ನಾಡ್ ಅವರನ್ನ ಅವರು ಜ್ಞಾನಿಯೋ ಅಜ್ಞಾನಿಯೋ ತೀರ್ಮಾನ ಮಾಡಿ ಕೆಲವರೆಲ್ಲ ಇದೇ ರೀತಿ ಮಾತಾಡುವ ಹವ್ಯಾಸವನ್ನು ಬೆಳೆಸಿಕೊಂಡಿದ್ದಾರೆ. ಹಿಂದೆ ದಿವಂಗತ ಅನಂತಮೂರ್ತಿ ಅವರು ಇರ್ಬೋದು ಅಥವಾ ಈ ಗಿರೀಶ್ ಕಾರ್ನಾಡ್ ಇರ್ಬೋದು, ಇವರೆಲ್ಲ ಯಾವುದೋ ಒಂದು ಕಾರಣಕ್ಕಾಗಿ ಏನೋ ಎಡವಟ್ಟು ಮಾಡಿಕೊಂಡು ಏನೋ ವಿಡಂಬನಾತ್ಮಕವಾಗಿ ಮಾತಾಡ್ತಾರೆ. ಯಾವುದು ಕೂಡ ಇವರು ಪಾಸಿಟಿವ್ ಆಗಿ ಮಾತಾಡೋದಿಲ್ಲ, ಎಲ್ಲವನ್ನು ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತಾರೆ. ಶ್ರೀರಾಜ್ ಗುಡಿ ಅವರು ತಾವು ಹೇಳಿ, ಅಸಹಿಷ್ಣುತೆ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ವಿಧಾನಮಂಡಲದಲ್ಲಿ ವಿಧಾನಸಭೆಯಲ್ಲಿ ಇದು ಚರ್ಚೆ ಆಗಬೇಕು, ಯಾಕಂದ್ರೆ ಕಲಬುರಗಿ ಹತ್ಯೆ ನಡೆದಿರೋದು ಕರ್ನಾಟಕದಲ್ಲಿ. ಹೌದು, ಒಂದು ವಿಚಾರ, ಅನರ್ಹರಿಗೆ ಪ್ರಶಸ್ತಿಗಳು ಈ ಮಾತನ್ನು ಒಪ್ಲಿಕ್ಕೆ ನಾನು ಸಾಧ್ಯ ಇಲ್ಲ. ಯಾಕಂದ್ರೆ ಅವರ ಅಭಿಪ್ರಾಯಗಳು ಬೇರೆ ಇದೆ ಅಂತ ಅಭಿಪ್ರಾಯ ಬೇರೆ ಇದೆ, ವೇದಗಳು ಇದೆ ಅಂತ ಹೇಳ್ಕೊಂಡು ಅವರನ್ನ ನಾವು ಒಂದು ಘಟನೆ ಸರಿಯಲ್ಲ. ಮನುಷ್ಯನ ಕೆಲಸ ಮಾಡಿದಿಂದ ಅವ್ರಿಗೆ ಸಿಕ್ಕಿದೆ, ಪ್ರಶಸ್ತಿಗಳು ಬರುವುದಿಲ್ಲ. ಒಂದು ಘಟನೆ ಅಥವಾ ಒಂದು ವಿಚಾರ ಭೇದ, ಇದು ಒಂದು ಅವರ ಜ್ಞಾನಪೀಠನ ಅಥವಾ ಇನ್ಯಾವುದೇ ಒಂದು ಪ್ರಶಸ್ತಿಯನ್ನ ನಿರ್ಧಾರ ಮಾಡ್ಲಿಕ್ಕೆ ಮಾನದಂಡ ಅಲ್ಲ. ಅದು ಒಂದು ಅಲ್ಲ, ನೀವು ಅದು ನಮ್ಮ ದೌರ್ಭಾಗ್ಯ ಅಂದ್ರೆ ಅಲ್ಲ, ಖಂಡಿತವಾಗಿ ಅಲ್ಲ. ಆ ಗೌರವ ಆ ಸಂದರ್ಭದಲ್ಲಿ ಕೊಟ್ಟಂತದ್ದು. ನಾಟ್ ಹಿಯರ್ ಟು ಡಿಫೆಂಡ್ ಗಿರೀಶ್ ಕಾರ್ನಾಡ್, ಬಟ್ ಒಂದು ರೀತಿಯಾದಂಥ ಒಂದು ಸಂದರ್ಭ ಏನಂದರೆ, ಆ ಒಂದು ಇಡೀ ಅವ್ರ ಲೈಫ್ ಲಾಂಗ್ನಲ್ಲಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಕೊಡಲಾಗಿದೆ. ಎರಡನೇದಾಗಿ ಅದು ಚಿಂತಕರಿಗೆ, ಒಂದು ಬಲಪಂಥೀಯ ಧೋರಣೆಯನ್ನು ಹೊಂದಿಕೊಂಡವ್ರಿಗೆ ಇಲ್ಲಿವರೆಗೆ ಯಾಕೆ ಬರಲಿಲ್ಲ, ನಿಮ್ಮ ಒಂದು ನೋವು ಇರುವಂಥದ್ದು ಭೈರಪ್ಪನವ್ರಿಗೆ ಇಲ್ಲಿವರೆಗೆ ಯಾಕೆ ಬಂದಿಲ್ಲ ಅನ್ನುವಂಥದ್ದು. ಅವ್ರಿಗೆ ಕೊಟ್ಟಾಗಿದೆ ಈಗ. ತುಂಬಾ ಜನ ಇದ್ರು. ಒಂದು ನಿಮಿಷ ಹೌದಾ, ಇದು ಒಂದು. ಎರಡನೇದಾಗಿ ಇನ್ಕ್ಲೂಸಿವ್ನೆಸ್ ಅನ್ನುವಂಥದ್ದು ಒಂದು ಘಟನೆ. ಹಿಂದೆ ಸಾಕಷ್ಟು ವಿಚಾರಗಳನ್ನು ಈವನ್ ಗಿರೀಶ್ ಕಾರ್ನಾಡ್ ಇರ್ಬೋದು, ಅವರು NDA ಸರ್ಕಾರದಲ್ಲಿನೇ ಸಾಕಷ್ಟು ಹುದ್ದೆಗಳನ್ನು ಹೊರ ದೇಶಗಳಲ್ಲಿ ಹೊಂದಿರುವಂಥದ್ದು. ಸ್ವತಃ ಅನಂತಮೂರ್ತಿ ಅವರು ಕೂಡ ಅವರ ಅವಧಿ ಸ್ವಲ್ಪ ಮಟ್ಟದಲ್ಲಿ ಕೂಡ ಅವರು FTI ನಿರ್ದೇಶಕರಾಗಿ ಮುಂದುವರೆದಿತ್ತು. ವಾಜಪೇಯಿ ಅವರ ಕಾಲದಲ್ಲೇ ಮುಂದುವರೆದಿತ್ತು. ಅಸಹಿಷ್ಣುತೆಯ ಮಾತುಗಳು ಅವತ್ತಿನ ದಿವಸ ಇರಲಿಲ್ಲ. ಯಾಕಂದರೆ ಒಂದು ರಾಜಧರ್ಮ ಪರಿಪಾಲನೆಯನ್ನ ಈಗಿನ ಪ್ರಧಾನಮಂತ್ರಿಗಳು ಅವಾಗ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಬೋಧನೆಯನ್ನು ಮಾಡಿದರು. ಅದು ಯಾಕೆ ಅನ್ನುವಂಥ ಒಂದು ರೀತಿಯ ಒಂದು ಇಂಟ್ರಾಸ್ಪೆಕ್ಷನ್ ಆಗಬೇಕಾದಂಥದ್ದು, ಪಕ್ಷದಲ್ಲಿ ಆಗಬೇಕಾದಂಥದ್ದು. ಇವತ್ತು ಹೇಳ್ತಾರೆ
ಮೋದಿ ಈಸ್ ಲಾರ್ಜರ್ ದೆನ್ ದ ಪಾರ್ಟಿ ಈ ಸಂದರ್ಭದಲ್ಲಿ. ಬಟ್ ವಾಜಪೇಯಿ ಬಿಹಾರದಲ್ಲಿ ಅದು ಬಿಹಾರ ಅನ್ನೋದು ಬಿಟ್ಬಿಡಿ, ವಾಜಪೇಯಿ ಅವ್ರ ಸಂದರ್ಭದಲ್ಲಿ ಆ ರೀತಿ ಇರಲಿಲ್ಲ. ಒಂದು ಕೂಡಿ ಮುಂದೆ ಹೋಗುವಂತ ಧೋರಣೆ ಆಗಿತ್ತು. ಆ ಒಂದು ಮಾಡೆಲ್ ನಿಮ್ಮ ಪಕ್ಷದಲ್ಲೇ ಇದೆ. ಫಾರ್ಗೆಟ್ ನೆಹರು, ಫಾರ್ಗೆಟ್ ಇಂದಿರಾ ಗಾಂಧಿ, ಫಾರ್ಗೆಟ್ ರಾಜೀವ್, ಫಾರ್ಗೆಟ್ PVN. ಬೇರೆ ಪಕ್ಷದಿಂದ ತಗೊಳ್ಬೇಡಿ. ನಿಮ್ಮ ಪಕ್ಷದಲ್ಲಿನೇ ಅದು ಪಾಕಿಸ್ತಾನದ ಬಗ್ಗೆ ಇರ್ಬೋದು, ಕಾಶ್ಮೀರದ ಬಗ್ಗೆ ಇರ್ಬೋದು, ಅಲ್ಪಸಂಖ್ಯಾತರ ಬಗ್ಗೆ ಇರ್ಬೋದು, ಅವರನ್ನು ಕೂಡಿ ಮುಂದುವರಿಸಿಕೊಂಡು ಹೋಗುವಂಥದ್ದು ಒಂದಿದೆ. ಇನ್ನು ಟೆಕ್ನಿಕಲಿ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ದಾದ್ರಿ ಘಟನೆ ಇರಬಹುದು, ಹರಿಯಾಣ ಘಟನೆ ಇರ್ಬೋದು, ಆಯಾ ರಾಜ್ಯ ಸರ್ಕಾರಗಳ ಹೊಣೆ. ಯಾಕಂದ್ರೆ ಗೃಹ ಇಲಾಖೆ ಅಥವಾ ಹೋಮ್ ಮಿನಿಸ್ಟ್ರಿ, ಆಯಾ ಒಂದು ಡಿಪಾರ್ಟ್ಮೆಂಟ್, ಪೊಲೀಸ್ ಅನ್ನೋದು ಆಯಾ ರಾಜ್ಯಗಳಿಗೆ ಬರ್ತದೆ. ಅದಕ್ಕೆ ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿಗಳು ಯಾವತ್ತೂ ಕೂಡ ನೇರವಾಗಿ ಹೊಣೆ ಅಲ್ಲ. ಯಾಕೆ ಇಲ್ಲ ನರೇಂದ್ರ ಮೋದಿ ಅವರ ಪದೇ ಪದೇ ಕೇಳ್ತಾ ಇದ್ದೇವೆ, ಪದೇ ಪದೇ ಜನ ಕೇಳ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಪ್ರಧಾನಮಂತ್ರಿ ಅವ್ರದ್ದು ಇನ್ವಾಲ್ವ್ಮೆಂಟ್. ಯಾವ್ಯಾವ ಸಂದರ್ಭಗಳಲ್ಲಿ ಪ್ರಧಾನಮಂತ್ರಿ ಇನ್ವಾಲ್ವ್ಮೆಂಟ್ ಇರಬೇಕು ಆ ಸಂದರ್ಭವನ್ನು ಹೊರತಾಗಿಯೂ ಪ್ರಧಾನಮಂತ್ರಿಗಳ ಇನ್ವಾಲ್ವ್ಮೆಂಟ್ ಕಾಣ್ತಾ ಇದೆ. ವಿದೇಶ ಸಚಿವರಿಗೆ ಕೆಲಸನೇ ಇಲ್ಲ ಅಲ್ಲಿ. ವಿದೇಶ ಸಚಿವರು ಎಲ್ಲಿ ಹೋಗ್ತಾ ಇದಾರೆ ಗೊತ್ತಿಲ್ಲ. ಅಲ್ಲಿ ಯಾವುದೋ ಒಂದು ಸಣ್ಣ ಕಾರ್ಯಕ್ರಮ ಅಮೆರಿಕದಲ್ಲಿ ಇದ್ರೆ ಅಲ್ಲಿ ಹಿಂದೆ ಹೋಗಿ ಇವರೊಂದು ಉದ್ಘಾಟನೆ ಮಾಡಿ ಬರ್ತಾರೆ. ಯಾವುದಕ್ಕೆ ಪ್ರಧಾನಿಯವರು ಭಾಗವಹಿಸಬೇಕು? ಇವತ್ತು G20ಗೆ ಮೋದಿಯವರು ಹೋಗಿದ್ದಾರೆ. ಇಲ್ಲಿ ಯಾರೆಲ್ಲ ಬಂದಿದ್ದಾರೆ? ಬರಾಕ್ ಒಬಾಮಾ ಬಂದಿದ್ದಾರೆ, ಚೀನಿ ಅಧ್ಯಕ್ಷ ಬಂದಿದ್ದಾರೆ, ಎಲ್ಲ ಖಂಡಿತ ಬರ್ತಾನೆ. ಮೇಕ್ ಇನ್ ಇಂಡಿಯಾದಲ್ಲಿ ಭಾರತವನ್ನ ತೆಗೆದು ಬೇಡ ಬರ್ತಾನೆ. ಎಲ್ಲ ಪ್ರಧಾನಿಯವರು ಎಲ್ಲಿ ಭಾಗವಹಿಸಿದ್ದಾರೆ? UNOದಲ್ಲಿ ಪ್ರಧಾನಿಯವರು ಭಾಗವಹಿಸಬೇಕು, ಅಲ್ಲಿ ಭಾಗವಹಿಸಿದ್ದಾರೆ. ಶೃಂಗಸಭೆಗಳಲ್ಲಿ ಭಾಗವಹಿಸಿದ್ದಾರೆ, ಬ್ರಿಕ್ಸ್ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಅಲ್ಲಿ ವಿದೇಶ ಸಚಿವರಿಗೆ ಕೆಲಸ ಇಲ್ಲ. ಸರಿ, ಈ ಅಂತಾರಾಷ್ಟ್ರೀಯ ಅವಾರ್ಡ್ ವಾಪಸಿ ಬಗ್ಗೆ ಆಗ್ತಾ ಇದೆ, ಇದಕ್ಕೆ ಯಾಕೆ ಪ್ರಧಾನಮಂತ್ರಿ ಅವರು ಪ್ರತಿಕ್ರಿಯಿಸ್ತಾ ಇಲ್ಲ? ಇವತ್ತಲ್ಲ ನಾಳೆ ಅವರು ಬಂದಾಗ ಸರಿ, ಇದೊಂದು ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ ಪ್ರೇರಿತ ಒಂದು ಬುದ್ಧಿಜೀವಿಗಳ ಮಾತನಾಡಿ ಅಸಹಿಷ್ಣುತೆ ಬಗ್ಗೆ ಮಾತಾಡಿ. ಈ ದೇಶದಲ್ಲಿ ಖಂಡಿತ ಅಂತ ಪರಿಸ್ಥಿತಿ ಇಲ್ಲ. ಖಂಡಿತ ಸಹಿಷ್ಣುತೆಯಲ್ಲಿ ಇದ್ದೆ ನಾವು. ಆದರೆ ಅವಾರ್ಡ್ಗಳನ್ನ ಹಿಂದಿರುಗಿಸೋ ಬಗ್ಗೆ, ಬುದ್ಧಿಜೀವಿಗಳು ಇದರ ಬಗ್ಗೆ ಮಾತನಾಡೋ ಬಗ್ಗೆ ಉತ್ತರವನ್ನು ನಾವು ಕೊಡ್ಲೇಬೇಕು ಸರ್ಕಾರ. ಈ ಬಾರಿಯ ಅಧಿವೇಶನದಲ್ಲಿ ತಾವು ಏನೆಲ್ಲ ವಿಚಾರಗಳಿಗೆ ಪ್ರಮುಖ ಪ್ರಾಧಾನ್ಯತೆಯನ್ನು ಕೊಡ್ತೀರಿ? ಕೊನೆಯದಾಗಿ ನೋಡಿ, ಲೋಕಾಯುಕ್ತ ಪ್ರಕರಣ ನ್ಯಾಯಮೂರ್ತಿ ಭಾಸ್ಕರ್ ರಾವ್ ಅವರ ಇನ್ನೂ ಪದಚ್ಯುತಿಗೊಳಿಸಲಿಲ್ಲ. ಯಾವುದೇ ಕಾರಣಕ್ಕೆ ಕಾನೂನನ್ನ ಬೇರೆ ಕಾನೂನನ್ನು ತಂದು ಅವರ ಪದಚ್ಯುತಿಗೊಳಿಸುವ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನು ಬದಲಾವಣೆ ಮಾಡಿದ್ದಾರೆ. ಇವತ್ತು 2/3 ಮೆಜಾರಿಟಿ ಇದ್ರೆ ಅದು ತೆಗಿಬಹುದು, 1/3 ಇದ್ರೆ ಅದನ್ನ ಮೂವ್ ಮಾಡಬಹುದು ಅಂತೆಲ್ಲ ಉಂಟು. ಅದನ್ನು ಇವತ್ತು ನಾವು ತೆಕ್ಕೊಳ್ಳೇಬೇಕಾಗಿದೆ. ಇವತ್ತು ಅದರೊಟ್ಟಿಗೆ ಬೆಟ್ಟಿಂಗ್ ಪ್ರಕರಣ, ಕಪಿಲ್ ಮೋಹನ್ ಪ್ರಕರಣ ತಗೊಳ್ಳಿ ನೀವು. ಆ ಬೆಟ್ಟಿಂಗ್ ಪ್ರಕರಣ ಕೂಡ ಇವತ್ತು ಚರ್ಚೆ ಆಗ್ಲೇಬೇಕು. ಪಂಚಾಯತ್ ರಾಜ್ ಇಲಾಖೆಯನ್ನು ತಗೊಂಡು 1800 ಕೋಟಿ, 2000 ಕೋಟಿ, 3000 ಕೋಟಿಯನ್ನ ಸರ್ಕಾರಕ್ಕೆ ಗೊತ್ತಿಲ್ಲದ ಒಬ್ಬ ಅಧಿಕಾರಿಗಳು ತಗೊಂಡು ಹೋಗಿ ಯಾವುದೋ ಬ್ಯಾಂಕ್ ಅಲ್ಲೋ ಯಾವುದೋ ಎಲ್ಲೋ ಇಟ್ಟಿದ್ದಾರೆ, ಬಚ್ಚಿಟ್ಟಿದ್ದಾರೆ. ಇವತ್ತು ಇದನ್ನು 4-5 ನಿಮ್ಮ ಅಂತ ಹೇಳಿಲ್ಲ. ಆನಂತರ ಕೂಡ ಬೇಕಾದಷ್ಟು ಪ್ರಕರಣಗಳು ಕುಟ್ಟಪ್ಪನವರ ಸಾವಿನ ಬಗ್ಗೆ ಕೂಡ ಮಾತಾಡಬೇಕು ನಾವು. ಪ್ರಧಾನಿ ಒಬ್ರು ರಾಜ್ಯದ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡಿದೆ ಅಂತ ಹೇಳಿದವರು ಇವತ್ತು ಮತೀಯ ಭಾವನೆಯನ್ನ ಹುಟ್ಟು ಹಾಕಿದ್ದಾರೆ. ನಾನು ಗೋವಂಶ ತಿನ್ಬೇಕು ನನಗೆ ಅಂತ ಹೇಳಿ ಚರ್ಚೆ ನಡೀಬೇಕು. ಆಂಜನಪ್ಪನವರು ಇವತ್ತು ದುಡ್ಡು ಕೈಗೆ ಸಿಕ್ಕಿ ರೆಡ್ ಹ್ಯಾಂಡೆಡ್ ಸಿಕ್ಕಿ ಬಿದ್ದಿದ್ದಾರೆ. ಆ ಚರ್ಚೆ ನಡೀಬೇಕು, ಅವ್ರು ರಾಜೀನಾಮೆ. ತಾವೇನ್ ಹೇಳ್ತೀರಿ? ಈ ಎಲ್ಲ ಚರ್ಚೆಗಳು ನಡೆಯುವಂತ ಸಂದರ್ಭದಲ್ಲಿ ತಮ್ಮ ಪ್ರತಿಕ್ರಿಯೆ ಹೇಗಿರ್ತದೆ? ಇದಕ್ಕೆಲ್ಲ ಅವಕಾಶ ಮಾಡಿ ಕೊಡ್ತಾರ ತಮ್ಮ ಪಕ್ಷ, ಸರ್ಕಾರ ಮಾಡಿ ಕೊಡುತ್ತಾ? ನಮಗೆ ಸ್ಪೀಕರ್ ಮೇಲೆ ಭರವಸೆ ಉಂಟು, ಅವ್ರು ಕೊಡ್ತಾರ ಅಂತ ಹೇಳಿ. ಈಗ ಅವಕಾಶ ಮಾಡಬೇಕು, ಮತ್ತೆ ಅಲ್ಲಿ ಚರ್ಚೆ ಆಗ್ಬೇಕಂತಲೇ ನಾಳೆ ಮುತ್ತಿಗೆ ಹಾಕ್ತಾ ಇದ್ದಾರೆ ಬಿಜೆಪಿ ಅವರಿಂದ. ಒಳಗೆ ಆಗ್ಬೇಕಂತ ಸಾಂಕೇತಿಕವ ಅದು ನಾನು ಹೇಳಿದ್ದು ಒಳಗೆ ಒಂದ್ ರೀತಿಯಲ್ಲಿ ಆಗ್ಬೇಕು, ಹೊರಗೂ ಒಂದ್ ರೀತಿ ಜನರಿಂದ ಆಗ್ಬೇಕಂಬ ಇವರ ಮಾಡಿ ಅಲ್ಲ. ಇದು 9 ದಿವಸಕ್ಕೂ ಇಫೆಕ್ಟ್ ಆಗ್ತದ ಅಂತ ಗೊತ್ತಾಗುದಿಲ್ಲ. ರಾಜಕೀಯಾತೀತವಾಗಿ ಈ ಎಲ್ಲ ರಾಜ್ಯದ ಹಿತದೃಷ್ಟಿಯಿಂದ ಇದೆಲ್ಲವನ್ನ ಅವರು ಹೇಳಿದಂತ ಸಕಾರಾತ್ಮಕ ಅಂಶಗಳನ್ನ ಸ್ವೀಕರಿಸೋದಕ್ಕೆ ಸರ್ಕಾರದ ಮನಸ್ಥಿತಿ ಇದೆಯಾ ಇವತ್ತು ಅಂತ? ಖಂಡಿತ ಇದೆ. ಅವಕಾಶ ಹೋಗ್ರಿ, ಮಾಡ್ತೇನೆ, ನಾನು ತಿಂತೇನೆ, ನೀವ್ ಯಾರೀ ಕೇಳೋರು? ಈ ಒಂದು ಏನು ದಾಟಿ ಇದೆ. ತಿಂತೇನೆ ಅಲ್ಲ, ಹಾಗೆಲ್ಲ ನಾನು ಇಷ್ಟನಕ್ಕೆ ತಿನ್ಲಿಲ್ಲ, ನಾವು ಓದ್ತಿಕೊಳ್ತೇವೆ ಅಲ್ಲ, ಮತೀಯ ಭಾವನೆಯನ್ನು ಕೇಳಿಸುವುದಿಲ್ಲ, ಚಕ್ಕೋಟಿ ಕೆಲಸ ಮಾಡ್ತೇನೆ, ನಾನು ಹೇಳ್ತೇನೆ, ಕಾನೂನನ್ನ ರಕ್ಷಣೆ ಮಾಡ್ತೇನೆ. ಯಾವುದೇ ವಸ್ತುವನ್ನು ತಿನ್ಲಿಕ್ಕೆ ಆತ ಸ್ವತಂತ್ರನು.
ಎಸ್ ಅವನ ಹಾಕ್ಬೋದು ನೀವು ಅವನ ಇದು ಬಹಿರಂಗವಾಗಿ ಅದಕ್ಕೆ ಹೇಳ್ಬೇಡಿ, ಅದಕ್ಕೆ ನೀವು ಇದನ್ನೇ ಬಹಿರಂಗವಾಗಿ ಹೇಳ್ಬೇಕು ಇದನ್ನೇ ಚಾಲೆಂಜ್ ತಿಳ್ಕೊಳ್ಳಿ ಅಂತ ನಾನು ಮಾಡ್ಬೇಡಿ, ವಿರೋಧಿಸ್ತೇನೆ. ಸರಿ 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 ಯಾವುದೇ ಇದಂತ ನಾನು ವಿರೋಧಿಸ್ತೇನೆ ಅದನ್ನು. ಸರ್ ಜನರಿಗೆ challenge ಕೊನೆಯದಾಗಿ ಮಾಡಿ, ಶ್ರೀರಾಜ್ ಗುಡಿ ಅವರು ಕೊನೆಯದಾಗಿ ಈ maybe. ಮಂಡಲ ಅಧಿವೇಶನ ಹೇಗೆ ನಡೀಬೇಕು ಅಂತ ಹೇಳಿ. ಈ ಅಧಿವೇಶನದಲ್ಲಿ ಸಾಕಷ್ಟು ನನಗನ್ಸ ನನ್ಗೆ ಯಾವುದೇ ರೀತಿಯಿಂದ ಹೋಪ್ಸ್ ಈ ಅಧಿವೇಶನದಲ್ಲಿ ಇಲ್ಲ. ಅಂದ್ರೆ 10 ದಿನದಲ್ಲಿ ಹೌದು, ಏನಾಗುತ್ತೆ? ಅಲ್ಲ 10 ದಿನದಲ್ಲಿ ಆಗತ್ತೆ ಅನ್ನೋದಕ್ಕಿಂತನೂ 10 ದಿನಕ್ಕೆ 10 ದಿನಕ್ಕಿಂತ ಹೆಚ್ಚಿನ ವಿಷಯ ಅಕಸ್ಮಾತ್ ಆಗಿ ಚರ್ಚೆಗಳನ್ನ ಒಂದು ತಿಂಗಳು ಅಧಿವೇಶನ ನಡೆಸಿದ್ರು ಬೇಕಾದಷ್ಟು ಹೌದು, ವಿಚಾರಗಳು ಉಂಟು. ವಿಚಾರಗಳು ಉಂಟು. ನಡೀಬೇಕು ಆದ್ರೆ ಅಂತ ಒಂದು 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 ವಂಡರ್ಫುಲ್ ಎಕ್ಸಾಂಪಲ್ ಅಥವಾ ಇದನ್ನ ಒಂದು ಒಂದು ಉದಾಹರಣೆಯಾಗಿ ಹಾಕ್ಲಿಕ್ಕೆ ಸರ್ಕಾರಕ್ಕೆ ಸಾಧ್ಯ ಇದೆ. ಅದು ಭಾಸ್ಕರರಾವ್ ಪದಚ್ಯುತಿ ಅಂತ ಪ್ರಕರಣ. ಅದನ್ನ ಅಕಸ್ಮಾತ್ ಏನಾದರೂ ತೆಗೆದುಕೊಂಡಂತೆ ಆದಲ್ಲಿ ಬಹುಶಃ ನಮ್ಮ ರಾಜ್ಯದ ಪಾರ್ಲಿಮೆಂಟರಿ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯ ಮಹತ್ವದ ಬದಲಾವಣೆ ಆಗುತ್ತೆ. ಅಟ್ ಲೀಸ್ಟ್ ಫಾರ್ ದಾಟ್ ಮ್ಯಾಟರ್ ಸಿದ್ದರಾಮಯ್ಯ ವಿಲ್ ಬಿ ರಿಮೆಂಬರ್ಡ್ ಫಾರ್ ಎವರ್ ಇನ್ ದಿಸ್. ಎಸ್ ಓಕೆ, ಧನ್ಯವಾದಗಳು ಸರ್. ಧನ್ಯವಾದಗಳು ಮೂರಿಗೆ ಕೂಡ ಬಹಳಷ್ಟು ಮಾಹಿತಿಯನ್ನು ಕೊಟ್ರಿ. ಮೂರಿಗೆ ಧನ್ಯವಾದಗಳು. ಎಸ್ ವೀಕ್ಷಕರೇ, ಮಂಡಲ ಅಧಿವೇಶನ ಅನ್ನುವಂಥ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ವಿಧಾನಮಂಡಲ ಅಧಿವೇಶನದಲ್ಲಿ ಏನೆಲ್ಲ ಚರ್ಚೆಗಳು ಆಗಬೇಕಾಗಿದೆ ಮತ್ತು ಆಗಬಹುದು ಮತ್ತು ಸರ್ಕಾರ ಯಾವುದಕ್ಕೆಲ್ಲ ಅವಕಾಶವನ್ನು ಮಾಡಿಕೊಡಬಹುದು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ದಿನಕ್ಕೆ 5 ಬಾರಿ ಕಲಾಪಗಳನ್ನು ಮುಂದೂಡುವಂಥ ಒಂದು ಮಂಡಲ ಕಲಾಪಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಈ ರೀತಿ ಆದರೆ ಎಲ್ಲೊಂದು ಕಡೆಯಲ್ಲಿ ಸರ್ಕಾರಕ್ಕೆ ಜನ ತುಂಬಿಸುವಂಥ ಬೊಕ್ಕಸಕ್ಕೆ ತುಂಬಿಸುವ ತೆರಿಗೆ ಹಣಕೂರ ಒಂದು ಕಡೆಯಲ್ಲಿ ದಂಡ ಆಗ್ತಾ ಇದ್ದರೆ ಆಡಳಿತ ಯಂತ್ರಕ್ಕೆ ಕೂಡ ಚುರುಕು ಮುಟ್ಟಿಸುವಂಥ ಕೆಲಸ ಆಗೋದಿಲ್ಲ ಅಂತ ಯಾವುದೇ ಒಂದು ವಿದ್ಯಮಾನಗಳು ಕೂಡ ನಡೆಯದೇ ಇರಲಿ, ಸುಗಮವಾಗಿ ಕಲಾಪ ನಡೀಲಿ, ರಾಜ್ಯಕ್ಕೆ ಒಂದಷ್ಟು ಒಂದು ಉತ್ತಮವಾದಂಥ ಯೋಜನೆಗಳು ಸರ್ಕಾರದಿಂದ ದೊರಕಲಿ ಅನ್ನುವಂಥ ಆಶಯದೊಂದಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಿಮ್ಮನ್ನ ಸುದ್ದಿ, ಮಾಹಿತಿ, ಮನೋರಂಜನೆಗೆ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ತೆ. ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗ್ಲೋರ್ and Udupi Manipal Main Road, Udupi.